ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ. ಮಾತಾಜಿ ಪ್ರೇಯರ್ ಮಾಡಿ. अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूप कदा मह्यं ददाति स्वपदान्तिकं। वन्देऽहं श्रीगुरोः श्रीयुतपदकमलं श्रीगुरून् वैष्णवांश श्रीरूपं साग्रजातं सहगण रघुनाथं तं सजीवं साद्वैतं सावधूतं परिजनसहितं श्रीकृष्णचैतन्यदेवं श्रीराधाकृष्णपादान् सहगण ललिता श्रीविशाखान्वितांश। हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। वाञ्छा कल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जयो श्रीकृष्ण चैतन्य प्रभो नित्यानंद श्री अद्वैत गदाधर श्रीवासादि गौरभक्तवृंद। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम 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 हरे हरे। हरे कृष्ण 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 हरे 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 राम राम हरे हरे। हरे कृष्ण माता। ಹರೇ ಕೃಷ್ಣ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮರುದಿನ ಬೆಳಿಗ್ಗೆ ಅಲ್ಲಿಂದ. ಮರುದಿನ ಬೆಳಗ್ಗೆ ತಮ್ಮ ವಾಯುವಿಹಾರದ ಸಮಯದಲ್ಲಿ ಪ್ರಭುಪಾದರು ಇಂದಿನ ರಾತ್ರಿ ಪಾದ್ರಿಯೊಂದಿಗೆ ನಡೆದ ಮಾತುಕತೆಯ ಚರ್ಚೆಯನ್ನು ಮುಂದುವರಿಸಿದರು. ಅವರೆಂದರು, ಧರ್ಮದ ಹೆಸರಿನಲ್ಲಿ ಅವರು ಕೊಲ್ಲುತ್ತಿದ್ದಾರೆ. ಇಂತಹ ಕಪಟ ಧರ್ಮವನ್ನು ಒದ್ದು ಹೊರಹಾಕಬೇಕು ಮತ್ತು ಕೇವಲ ದೇವರ ಪೂಜೆಯನ್ನು ಅನುಷ್ಠಾನಕ್ಕೆ ತರಬೇಕೆಂದು ಭಾಗವತವು ಹೇಳುತ್ತದೆ. ಭಕ್ತ: ಜೀಸಸ್ ಮಾಂಸ ತಿನ್ನುತ್ತಿದ್ದನೆಂದು ಆ ಪಾದ್ರಿ ನಿನ್ನೆ ರಾತ್ರಿ ಹೇಳಿದ. ಪ್ರಭುಪಾದ: ಹಾಗಿದ್ದರೆ ಜೀಸಸ್ ತನ್ನ ಮಾತನ್ನು ತಾನೇ ವಿರೋಧಿಸಿದಂತಾಯಿತು. ಏಕೆಂದರೆ ನೀನು ಕೊಲ್ಲಬಾರದು ಎಂದು ಅವನೇ ಹೇಳಿದ್ದಾನೆ. ಈಶ್ವರರನ್ನು ಯಾರೂ ಅನುಕರಿಸಬಾರದು. ಭಾರತದಲ್ಲಿ ಹಿಪ್ಪಿ ರೀತಿಯ ತಿರುಕನೊಬ್ಬ ಗಾಂಜಾ ಸೇದುತ್ತಾನೆ ಮತ್ತು ತಾನು ಶಿವನ ಭಕ್ತನೆಂದು ಕೊಚ್ಚಿಕೊಳ್ಳುತ್ತಾನೆ.
ಇಲ್ಲ, ನಾವು ನಾವು ಬಲಶಾಲಿಗಳಾದ ನಿಯಂತ್ರಕರನ್ನು ಅನುಕರಿಸಬಾರದು. ಆ ಪಾದ್ರಿ ಹೀಗೂ ಹೇಳಿದ, ಬೈಬಲ್ನಲ್ಲಿ ಕೊಲೆ ಮಾಡಬೇಡ ಎಂದಿದೆಯಷ್ಟೇ, ಕೊಲ್ಲಬೇಡ ಎಂದಿಲ್ಲ. ನಾನವನಿಗೆ ಹೇಳಿದೆ, ಮೂಲ ಹೀಬ್ರೂ ಭಾಷೆಯಲ್ಲಿ ಕೊಲೆ ಮಾಡಬೇಡ ಎಂದಿರುವುದು ವಾಸ್ತವವಾದರೆ ಜೀಸಸ್ 4ನೇ ಅಥವಾ 10ನೇ ದರ್ಜೆಯ ಕೊಲೆಗಡುಕರಿಗಾಗಿ ಪ್ರಚಾರ ಮಾಡುತ್ತಿದ್ದ. ಇದಕ್ಕೆ ಪ್ರಮಾಣವೆಂದರೆ ಅವರು ಅವನನ್ನು ಕೊಲೆ ಮಾಡಿದರು. ಆದ್ದರಿಂದ ಅಂತಹ ಜನ ದೇವರ ಬಗ್ಗೆ ಏನು ತಾನೇ ಅರ್ಥ ಮಾಡಿಕೊಂಡಾರು? ನಾನು ಈ ಮಾತನ್ನು ಆ ಪಾದ್ರಿಗೆ ಹೇಳಿದಾಗ ಅವನು ಮೌನ ತಾಳಿದನು. ಅವನಿಗೆ ಉತ್ತರಿಸಲು ಸಾಧ್ಯವಾಗಲಿಲ್ಲ. ಇನ್ನೊಬ್ಬ ಪಾದ್ರಿಯು ಪ್ರಭುಪಾದರನ್ನು ಕಾಣಲು ಬಂದನು. ಮತ್ತೆ ಅದೇ ಪ್ರಶ್ನೆ ಚರ್ಚೆಗೆ ಬಂದಿತು. ಪ್ರಭುಪಾದರು ಆತನನ್ನು ಕೇಳಿದರು, ನೀನು ಕೊಲ್ಲುವುದನ್ನು ಒಪ್ಪುತ್ತೀರಾ? ಪಾದ್ರಿ ಹೇಳಿದರು, ಏನು ಮಾಡುವುದು? ಇದು ಪತಿತ ಪ್ರಪಂಚ. ಪ್ರಭುಪಾದರು ಹೇಳಿದರು, ಇದು ಪತಿತ ಪ್ರಪಂಚವೆಂದ ಮಾತ್ರಕ್ಕೆ ನಾವು ಪತಿತರಲ್ಲಿ ಒಂದಾಗಬೇಕಿಲ್ಲವಲ್ಲವೇ? ಪಾದ್ರಿಯು ನೋವಾನೊಂದಿಗಾದ ಒಡಂಬಡಿಕೆಯನ್ನು ಉಲ್ಲೇಖಿಸಿದರು. ಪ್ರಭುಪಾದರು ಉತ್ತರಿಸಿದರು, ಬಹುಶಃ ಆ ಪ್ರಳಯದ ಕಾಲದಲ್ಲಿ ನೋವಾ ಅದಕ್ಕೆ ಅನುಮತಿ ನೀಡಿರಬಹುದು. ಹಾಗೆಂದು ನೀವು ಸದಾ ಅದನ್ನೇ ಮಾಡಬೇಕೆಂದು ಅರ್ಥವಲ್ಲ. ಅಂತಹ ಕಾಲದಲ್ಲಿ ಜೀವ ಉಳಿಸಿಕೊಳ್ಳಲು ನೀವು ಏನನ್ನು ಬೇಕಾದರೂ ತಿನ್ನಬಹುದು. ಆದರೆ ಈಗ ಕಸಾಯಿಖಾನೆಗಳ ಅಗತ್ಯವಿಲ್ಲದೆ ನೀವು ಆರೋಗ್ಯವಂತರಾಗಿರಲು ಅನೇಕ ವಸ್ತುಗಳು ಸಮೃದ್ಧವಾಗಿ ದೊರೆಯುತ್ತಿವೆ. ಭಗವದ್ಗೀತೆಯಲ್ಲಿ ಕೃಷ್ಣನು ಹೇಳುತ್ತಾನೆ, ಗೋವುಗಳನ್ನು ರಕ್ಷಿಸಿ, ಇದು ವೈಶ್ಯರ ಕರ್ತವ್ಯ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರಿಣಿ ಮಾತಾಜಿ ಓದಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರಭುಪಾದರು ಕ್ರಿಶ್ಚಿಯನ್ನರೊಂದಿಗೆ ಇಷ್ಟಪೂರ್ವಕವಾಗಿಯೇ ಚರ್ಚಿಸಿದರೂ ಸಹ ಅವರೊಂದಿಗೆ ವಾದ ಕೇವಲ ಸಮಯದ ಅಪವ್ಯಯ ಎಂದು ಖಾಸಗಿಯಾಗಿ ಒಪ್ಪಿಕೊಳ್ಳುತ್ತಿದ್ದರು. ಅವರು ಸೋತರೂ ಸಹ ತಮ್ಮ ದೋಷಗಳನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ಪ್ರಭುಪಾದರು ಹೇಳುತ್ತಿದ್ದರು. ಆದ್ದರಿಂದ ರಥಯಾತ್ರೆಯಲ್ಲಿ ಮಾಡಿದಂತೆ ಹರೇ ಕೃಷ್ಣ ಮಂತ್ರವನ್ನು ಸುಮ್ಮನೆ ಕೀರ್ತನೆ ಮಾಡುವುದೇ ಜನಸಾಮಾನ್ಯರಿಗೆ ಪ್ರಚಾರ ಮಾಡುವ ಅತ್ಯುತ್ತಮ ದಾರಿ. ಕೀರ್ತಿಸಬೇಕು, ನರ್ತಿಸಬೇಕು, ಪ್ರಸಾದ ಸ್ವೀಕರಿಸಬೇಕು, ಎಲ್ಲರೂ ಬಂದು ಸೇರಿಕೊಳ್ಳಿ ಎಂದು ಆಹ್ವಾನಿಸಬೇಕು. ಪ್ರಭುಪಾದರು ಹೇಳಿದರು, ಇಷ್ಟಕ್ಕೆ ಅವರು ತಮ್ಮ ಬೋಧನೆಗಳನ್ನು ತಾವೇ ಪಾಲಿಸುವುದಿಲ್ಲ. ಒಬ್ಬ ಯುವಕನು ಬಂದು ನನ್ನೊಂದಿಗೆ ಮಾತನಾಡಬೇಕೆಂದು ಹೇಳಿದ. ನಾನೊಬ್ಬ ಕ್ರಿಶ್ಚಿಯನ್ ಎಂದು ಅವನು ಹೇಳಿದ. ನಾನೆಂದೆ, ನೀನು ಕ್ರಿಶ್ಚಿಯನ್ ಅಲ್ಲ. ಒಂದು ವೇಳೆ ಆಗಿದ್ದರೆ ನೀನು ಕೊಲ್ಲಬಾರದು. ಕಲ್ಕತ್ತಾದಿಂದ ಒಬ್ಬ ವ್ಯಕ್ತಿಯು ಪ್ರಭುಪಾದರನ್ನು ಕಾಣಲು ಬಂದನು. ಆದರೆ ಅವನು ಕೃಷ್ಣನ ಬಗ್ಗೆ ಏನನ್ನೋ ಹೇಳಲು ತೊಡಗಿದಾಗ ಪ್ರಭುಪಾದರು ಅವನನ್ನು ತಡೆದು ಹೇಳಿದರು, ಕೃಷ್ಣನನ್ನು ಅರಿತುಕೊಳ್ಳುವುದು ಸುಲಭವಲ್ಲ. ನಾವು ಇನ್ನೊಂದು ಜನ್ಮವಿದೆ ಎಂಬ ಬಗ್ಗೆ ಮಾತ್ರ ತಿಳಿಯಲು ಯತ್ನಿಸುತ್ತಿದ್ದೇವೆ. ಆ ವ್ಯಕ್ತಿ ಹೇಳಿದನು, ಆದರೆ ಇನ್ನೊಂದು ಜನ್ಮವಿಲ್ಲವೆಂದು ಕ್ರಿಶ್ಚಿಯನ್ನರು ಹೇಳುತ್ತಾರೆ. ಈ ಜನ್ಮದ ಕೊನೆಗೆ ನಾವು ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಹೋಗುತ್ತೇವೆ. ಪ್ರಭುಪಾದರು ಉತ್ತರಿಸಿದರು, ಸ್ವರ್ಗಕ್ಕೆ ಹೋಗುವುದಾಗಿ ಅವರು ಹೇಳಿದರೆ ಅದೇ ಇನ್ನೊಂದು ಜನ್ಮ. ಆದರೆ ಕೃಷ್ಣನ ಬಗ್ಗೆ ಜ್ಞಾನವು 1000ದಲ್ಲೊಬ್ಬ ಪರಿಪೂರ್ಣ ವ್ಯಕ್ತಿಗೆ ದೊರೆಯುತ್ತದೆ. ಕುಮಾರ್ ಎಂಬ ಲಂಡನ್ನಿನ ದೇವಾಲಯದಲ್ಲಿ ಕೊಂಚ ಕಾಲವಿದ್ದ ಪ್ರತಿಯೊಬ್ಬನೂ ಪ್ರಭುಪಾದರನ್ನು ಅನೇಕ ಪ್ರಶ್ನೆಗಳೊಂದಿಗೆ ಕಾಣಲು ಬಂದನು. ತಾನು ಇಸ್ಕಾನ್ಗಾಗಿ ಕೆಲಸ ಮಾಡಲು ಬಯಸುವುದಾಗಿಯೂ ಆದರೆ ಭಾರತದಲ್ಲಿರುವ ತನ್ನ ತಾಯಿಗೆ ಕಳುಹಿಸಲು ಹಣ ಬೇಕಾಗಿದೆ ಎಂದು ಅವನು ಹೇಳಿದನು. ಪ್ರಭುಪಾದರು ಅವನಿಗೆ ಹೇಳಿದರು, ಸಾಧ್ಯವಿಲ್ಲ. ನಮ್ಮ ಜನ ಬಿಡುಗಾಸು ತೆಗೆದುಕೊಳ್ಳದೆ ದಿನದ 24 ಗಂಟೆ ದುಡಿಯುತ್ತಾರೆ. ಇಸ್ಕಾನ್ನನ್ನು ಅಭಿವೃದ್ಧಿಗೊಳಿಸಲು ಕುಮಾರ್ ಕೆಲವು ಸಲಹೆಗಳನ್ನು ಮುಂದಿಟ್ಟನು. ಭಕ್ತರು ಇನ್ನಷ್ಟು ಅಧ್ಯಯನ, ಅದರಲ್ಲೂ ಮುಖ್ಯವಾಗಿ ಸಂಸ್ಕೃತದ ಅಧ್ಯಯನವನ್ನು ಮಾಡಿ ಪಂಡಿತರಾಗಬೇಕೆಂದು ಅವನು ಹೇಳಿದನು. ಪ್ರಭುಪಾದರು ಅವನ ಮಾತನ್ನು ಒಪ್ಪಲಿಲ್ಲ. ಅವರೆಂದರು, ನಮಗೆ ಬೇಕಾದದ್ದು ಸಮರ್ಪಣಾ ಮನೋಭಾವ ಮಾತ್ರ. ನಾನೇನು ಸಂಸ್ಕೃತ ಪಂಡಿತನಲ್ಲ, ಆದರೂ ನಿಭಾಯಿಸುತ್ತಿದ್ದೇನೆ. ಇದೇ ಒಳ್ಳೆಯದೆಂದು ಪಂಡಿತರು ಸಹ ಹೇಳುತ್ತಾರೆ. ನನ್ನ ಗುರು ಮಹಾರಾಜರು ಗೌರಕಿಶೋರ ದಾಸ್ ಬಾಬಾಜಿ ಮಹಾರಾಜರು ಅನಕ್ಷರಸ್ಥರಾಗಿದ್ದರು. ಆದರೂ ಅವರ ಶಿಷ್ಯರಾದ ಭಕ್ತಿ ಸಿದ್ಧಾಂತ ಸರಸ್ವತಿ ಪ್ರಭುಪಾದರು ಅವರ ಕಾಲದ
ಉದ್ಧಾಮ ಪಂಡಿತರಾಗಿದ್ದರು. ಆದರೆ ಗೌರಕಿಶೋರರು ಮಾತನಾಡಿದಾಗ ಶಾಸ್ತ್ರೋಕ್ತವಾಗಿಯೇ ಮಾತನಾಡುತ್ತಿದ್ದರು. ಸಮಯ ವ್ಯಯ ಮಾಡಿ ಕಲಿತು ತಜ್ಞರಾಗಿ ಬಳಿಕ ಪ್ರಚಾರ ಮಾಡುವುದು ನಮ್ಮ ನಿಯಮವಲ್ಲ. ಆದರೆ ನಮಗೆ ತಿಳಿದಿರುವುದನ್ನು ನಾವು ಪ್ರಚಾರ ಮಾಡುತ್ತೇವೆ. ಬೆಳಿಗ್ಗೆ ಮತ್ತು ಸಂಜೆ ತರಗತಿಯಲ್ಲಿ ಭಕ್ತರು ನನ್ನ ಪುಸ್ತಕಗಳನ್ನು ಓದಿದರೆ ಅಷ್ಟೇ ಸಾಕು. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮಂಜುಳಾ ದೇವಿ ಮಾತಾಜಿ. ಮಂಜುಳಾ ದೇವಿ. ಹರೇ ಕೃಷ್ಣ. ಅವರಲ್ಲದಿದ್ರೆ ಉಮಾದೇವಿ ಮಾತಾಜಿ. ಉಮಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಒಂದ್ ಸ್ವಲ್ಪ ದೊಡ್ಡದು ಮಾಡ್ಕೊಂತೀನಿ. ಓಕೆ. ಹರೇ ಕೃಷ್ಣ ಮಾತಾಜಿ. ಓದಿದರೆ ಅಷ್ಟೇ ಸಾಕು. ಅಲ್ಲಿಂದ ನಾ ಮಾತಾಜಿ. ಒಂದು ದಿನ ಭಕ್ತರು ಪ್ರಭುಪಾದರಿಗೆ ಒಂದು ದಿನಪತ್ರಿಕೆಯ ತುಣುಕನ್ನು ತಂದು ತೋರಿಸಿದರು. ಆಕ್ಸ್ಫರ್ಡಿನ ಪ್ರಾಧ್ಯಾಪಕರಲ್ಲಿ ಒಬ್ಬರಾದ ಡಾಕ್ಟರ್ ಡಿ ಜೆಹನಾರ್ ಒಂದು ಧರ್ಮ ಸಮಾವೇಶದಲ್ಲಿ ಹೀಗೆ ಹೇಳಿದ್ದರು. ಕೃಷ್ಣ ಮತ್ತು ಅವನ ಭಗವದ್ಗೀತೆ ಬೋಧನೆಗಳು ಅನೈತಿಕ, ಏಕೆಂದರೆ ಆತ್ಮವು ಅಮರವೆಂದು, ಆದ್ದರಿಂದ ನಾವು ಕೊಂದರೆ ತಪ್ಪಿಲ್ಲವೆಂದು ಕೃಷ್ಣನು ಹೇಳುತ್ತಾನೆ. ಆದ್ದರಿಂದ ಬಹುಶಃ ಒಬ್ಬ ಪ್ರಖ್ಯಾತ ಕೊಲೆಗಾರನು ಭಗವದ್ಗೀತೆಯಿಂದ ಪ್ರಭಾವಿತನಾಗಬಹುದು. ಶ್ರೀಲ ಪ್ರಭುಪಾದರಿಗೆ ಆ ಪ್ರಾಧ್ಯಾಪಕರ ಅಜ್ಞಾನದ ಬಗ್ಗೆ ಜಿಗುಪ್ಸೆಯಾಯಿತು. ಡಾಕ್ಟರ್ ಜನ್ನಾರ್ ಅವರಿಗೆ ಪತ್ರ ಬರೆಯುವಾಗ ಬಳಸಬೇಕಾದ ವಾದಗಳನ್ನು ಪ್ರಭುಪಾದರು ತಮ್ಮ ಬೆಳಗಿನ ವಾಯುವಿಹಾರದ ಸಮಯದಲ್ಲಿ ತಮ್ಮ ಕಾರ್ಯದರ್ಶಿಗೆ ಹೇಳಿ ಬರೆಸಿದರು. ಜಾರ್ಜ್ ಐರಿಸನ್ ಪ್ರಭುಪಾದರ ಶಿಷ್ಯರ ರೀತಿಯಲ್ಲೇ ಶರಣಾಗತ ಭಾವದೊಂದಿಗೆ ಪ್ರಭುಪಾದರ ಬಳಿಗೆ ಬಂದನು. ಪ್ರಭುಪಾದರು ಮತ್ತು ಜಾರ್ಜ್ ಒಟ್ಟಿಗೆ ಪ್ರಸಾದ ತೆಗೆದುಕೊಂಡರು. ಅದೊಂದು ವಿಶೇಷ ಊಟವಾಗಿತ್ತು. ಸಮೋಸಗಳು, ಹಲ್ವಾ, ತರಕಾರಿಗಳು, ಬೆಣ್ಣೆ ಮತ್ತು ಪೂರಿಗಳನ್ನು ಬಡಿಸಲಾಯಿತು. ಪ್ರಸಾದವನ್ನು ಅಂದಿಸುತ್ತಿರುವಾಗ ಪ್ರಭುಪಾದರು ಹೇಳಿದರು, ವೃಂದಾವನದ ಕೆಲವು ಪಂಡರು ಪುಣ್ಯಕ್ಷೇತ್ರದಲ್ಲಿರುವ ವೃತ್ತಿನಿರತ ಮಾರ್ಗದರ್ಶಿಗಳು ಅತಿಯಾಗಿ ತಿನ್ನುತ್ತಾರೆ. ಒಮ್ಮೆ ಒಬ್ಬ ಪಂಡನು ಸಿಕ್ಕಾಪಟ್ಟೆ ತಿಂದು ಸಾಯುವ ಸ್ಥಿತಿಗೆ ಬಂದನು. ಆದರೆ ಅವನು ತನ್ನ ಮಗನಿಗೆ ಹೇಳಿದನು, ನಾನು ಕೊನೆಯ ಪಕ್ಷ ತಿಂದು ಸಾಯುತ್ತಿದ್ದೇನೆ, ಉಪವಾಸದಿಂದಲ್ಲ. ಹೊಟ್ಟೆಗೆ ಇಲ್ಲದೆ ಸಾಯುವುದು ಅವಮಾನಕರ. ಪ್ರಭುಪಾದರು ನಸುನಗುತ್ತಾ ಜಾರ್ಜ್ನೊಂದಿಗೆ ಮಾತನಾಡುತ್ತಾ ಅವನ ಬಂಗಲೆಯನ್ನು ದಾನವಾಗಿ ಕೊಟ್ಟದ್ದನ್ನು ಕೃತಜ್ಞತೆಯಿಂದ ಸ್ಮರಿಸಿದರು. ಅವರು ಕೇಳಿದರು, ನನ್ನ ಕೊಠಡಿಯನ್ನು ನೀನು ನೋಡಿದ್ದೀಯೇನು? ಇದು ವಾಸ್ತವವಾಗಿ ನಿನ್ನ ಮನೆ, ಆದರೆ ನನ್ನ ಕೊಠಡಿ. ಜಾರ್ಜ್ ಒಬ್ಬ ವಿನಯಶೀಲ ಶಿಷ್ಯನಂತೆ ಪ್ರತಿಪಡಿಸಿದನು, ಅಲ್ಲ, ಇದು ಕೃಷ್ಣ ಮನೆ ಮತ್ತು ನಿಮ್ಮ ಕೊಠಡಿ. ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸುವುದರಿಂದ ನಾನು ಸ್ನೇಹಿತರನ್ನು ಕಳೆದುಕೊಳ್ಳುತ್ತಿರುವುದಾಗಿ ಜಾರ್ಜ್ ಪ್ರಭುಪಾದರಲ್ಲಿ ನಿವೇದಿಸಿಕೊಂಡರು. ಪ್ರಭುಪಾದರು ಅವನಿಗೆ ಚಿಂತಿಸದಿರಲು ಹೇಳಿದರು. ಭಕ್ತ ಸೇವೆಯ ಮೂಲಕ ಮಾತ್ರ ತನ್ನನ್ನು ಅರಿತುಕೊಳ್ಳಬಹುದೆಂದು ಕೃಷ್ಣನು ಹೇಳಿರುವ ಗೀತೆಯ ಶ್ಲೋಕವನ್ನು ಪ್ರಭುಪಾದರಿಗೆ ಜಾರ್ಜ್ಗೆ ಓದಿ ವಿವರಿಸಿದರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಓಕೆ. ಹರೇ ಕೃಷ್ಣ. ಉಮಾ ಕುಲಕರ್ಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಜಾರ್ಜ್ ಹೇಳಿದನು, ಮುಂದೆ ಇಸ್ಕಾನ್ ಎಷ್ಟು ಬೃಹತ್ತಾಗಿ ಬೆಳೆಯುವುದೆಂದರೆ ಅದಕ್ಕೊಂದು ನಿರ್ವಾಹಕರ ಮಂಡಳಿ ಬೇಕಾಗುತ್ತದೆ. ಪ್ರಭುಪಾದರು ಹೇಳಿದರು, ನಾನು ಪ್ರಪಂಚವನ್ನು 12 ವಲಯಗಳಾಗಿ ವಿಭಾಗಿಸಿ 12 ಮಂದಿ ಪ್ರತಿನಿಧಿಗಳನ್ನು ನೇಮಿಸಿದ್ದೇನೆ. ಅವರು ಆಧ್ಯಾತ್ಮಿಕ ನಿಯಮಗಳನ್ನು ಪಾಲಿಸುವ ತನಕ ಕೃಷ್ಣನು ಅವರ ನೆರವಿಗಿರುತ್ತಾನೆ. ಹೊರಡುವ ಮೊದಲು ಜಾರ್ಜ್ ದೇವಾಲಯಗಳನ್ನು ಹೆಚ್ಚಿಸಲು ತಾನು ಸಹಾಯ ಮಾಡುವುದಾಗಿ ಆಶ್ವಾಸನೆ ನೀಡಿದನು. ಅನಂತರ ಪ್ರಭುಪಾದರು ಭಕ್ತರಿಗೆ ಹೇಳಿದರು, ಕೃಷ್ಣನಿಂದ ಜಾರ್ಜ್ ಆಂತರಿಕ ಭರವಸೆ ಪಡೆಯುತ್ತಿದ್ದಾನೆ. ಒಂದು ದಿನ ಪ್ರಭುಪಾದರಿಗೆ ಹಳೆಯ ಪರಿಚಯದ ಆಲೆನ್ ಗಿನ್ಸ್ಬರ್ಗ್ ಅಲ್ಲಿಗೆ ಬಂದನು. ಅವನೊಂದಿಗೆ ಭಾರತದಲ್ಲಿ ತಯಾರಾದ ಒಂದು ಪುಟ್ಟ ಹಾರ್ಮೋನಿಯಂ ಇತ್ತು. ಪ್ರಭುಪಾದರು ಅವನನ್ನು ಕೇಳಿದರು, ನೀನು ಈಗಲೂ ಹರೇ ಕೃಷ್ಣ ಮಂತ್ರದ ಕೀರ್ತನೆ ಮಾಡುತ್ತಿದೆಯಾ? ಆಲೆನ್ ಉತ್ತರಿಸಿದನು, ಹೌದು, ನಾನು ಈಗಲೂ ಹರೇ ಕೃಷ್ಣ ಮಂತ್ರವನ್ನು ಪಠಿಸುತ್ತೇನೆ, ಹಾಗೆಯೇ ಬೇರೆ ಮಂತ್ರಗಳನ್ನು ಪಠಿಸುತ್ತೇನೆ. ತನ್ನ ಕೀರ್ತನೆ ಮತ್ತು ವಾದ್ಯವನ್ನು ಆಲಿಸಲು ಪ್ರಭುಪಾದರು ಬಯಸುತ್ತಾರೆಯೇ ಎಂದು ಅವನು ಕೇಳಿದನು. ಪ್ರಭುಪಾದ ತಲೆದೂಗಿ ಸಮ್ಮತಿಸಿದರು. ಆಲೆನ್ ತನ್ನ ಹಾರ್ಮೋನಿಯಂ ನುಡಿಸುತ್ತಾ ಓಂಕಾರವನ್ನು ಪಠಿಸತೊಡಗಿದನು. ಪ್ರತಿ ಬಾರು ಓಂ ಎಂದು ಪಠಿಸಿದಾಗಲೂ ಅವನ ಧ್ವನಿ ಆಳವಾಗುತ್ತಾ ಹೋಯಿತು. ಓಂ. ಪಠನೆ ಮುಗಿದಾಗ
ಪ್ರಭುಪಾದರು ಗಟ್ಟಿಯಾಗಿ ನಕ್ಕರು. ಅವರೆಂದರು, ನಿನಗೆ ಇಷ್ಟ ಬಂದದ್ದನ್ನು ನೀನು ಪಠಿಸಬಹುದು, ಆದರೆ ಹರೇ ಕೃಷ್ಣ ಮಂತ್ರವನ್ನು ಮಾತ್ರ ಬಿಡದೆ ಕೀರ್ತಿಸು, ಆಗ ಮಿಕ್ಕಿದ್ದೆಲ್ಲ ಸರಿಯಾಗಿರುತ್ತದೆ. ಅನಂತರ ಪ್ರಭುಪಾದರು ಅನೇಕ ಭಕ್ತರಿಂದೊಡಗೂಡಿ ದಿವ್ಯಾನಂದದ ಸುದೀರ್ಘ ಕೀರ್ತನೆಯನ್ನು ನಡೆಸಿದರು. ಜಾರ್ಜ್ ಹ್ಯಾರಿಸನ್ ಮೂಲಕ ಇನ್ನೊಬ್ಬ ಜನಪ್ರಿಯ ಗಾಯಕ ಮತ್ತು ಸಂಗೀತಗಾರನಾದ ಡೊನೋವಾನ್ ಹರೇ ಕೃಷ್ಣ ಆಂದೋಲನದ ಪ್ರಸಿದ್ಧ ನೇತಾರನಾದ ಪ್ರಭುಪಾದರಲ್ಲಿ ಆಕರ್ಷಿತನಾಗಿ ಅವರನ್ನು ಕಾಣಲು ಬಂದನು. ಡೊನೋವಾನ್ ಜೊತೆಗೆ ಮತ್ತೊಬ್ಬ ಸಂಗೀತಗಾರ ಮಿತ್ರ ಹಾಗೂ ಅವರಿಬ್ಬರ ಮಿನಿಸ್ಕರ್ಟ್ ದಾರಿಗಳಾದ ಗೆಳತಿಯರು ಬಂದರು. ಅವರೆಲ್ಲರೂ ಪ್ರಭುಪಾದರ ಎದುರು ಚಡಪಡಿಕೆಯ ಮೌನದಲ್ಲಿ ಕುಳಿತರು. ಪ್ರಭುಪಾದರು ಹೇಳಿದರು, ಸಂಗೀತವು ವಿದ್ಯಾಭ್ಯಾಸದ ಅತ್ಯುನ್ನತ ರೂಪವೆಂದು ಹೇಳುವ ಶ್ಲೋಕವೊಂದು ವೇದಗಳಲ್ಲಿದೆ. ಸಂಗೀತಗಾರನು ಕೃಷ್ಣನಿಗೆ ಹೇಗೆ ಸೇವೆ ಸಲ್ಲಿಸಬಹುದೆಂದು ಅವರು ವಿವರಿಸತೊಡಗಿದರು. ಅವರೆಂದರು, ನೀವು ನಿಮ್ಮ ಗೆಳೆಯ ಜಾರ್ಜನ ಹಾಗೆ ಸೇವೆ ಸಲ್ಲಿಸಬಹುದು. ನಾವು ನಿಮಗೆ ವಸ್ತುಗಳನ್ನು ಕೊಡುತ್ತೇವೆ, ನೀವು ಅವುಗಳ ಬಗ್ಗೆ ಹಾಡುಗಳನ್ನು ಬರೆಯಬಹುದು. ಯಾವುದನ್ನು ಬೇಕಾದರೂ ಹಣವನ್ನು ಸಹ ಕೃಷ್ಣನ ಸೇವೆಗೆ ಬಳಸಬಹುದೆಂದು ಪ್ರಭುಪಾದರು ಹೇಳಿದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನಾನು ಓದ್ತೇನೆ. ಆದರೆ ಹಣ ಭೌತಿಕ ವಸ್ತುವಲ್ಲವೇ? ಡೊನೋವಾನನ ಗೆಳತಿ ಪ್ರಭುಪಾದರನ್ನು ತಡೆದು ಕೇಳಿದಳು. ಪ್ರಭುಪಾದರು ಹೇಳಿದ್ರು, ಯಾವುದು ಭೌತಿಕ ಮತ್ತು ಯಾವುದು ಆಧ್ಯಾತ್ಮಿಕವೆಂದು ನಿನಗೇನು ಗೊತ್ತು? ಡೊನೋವಾನನ ಕಡೆಗೆ ತಿರುಗಿ, ನಿನಗೆ ಅರ್ಥವಾಯಿತೇ ಎಂದು ಪ್ರಭುಪಾದರು ಕೇಳಿದರು. ತಾನು ದಡ್ಡನೆಂದು ಅರ್ಥ ಮಾಡಿಕೊಳ್ಳಲು ಯತ್ನಿಸುತ್ತಿರುವೆನೆಂದು ಡೊನೋವಾನ್ ವಿನಯದಿಂದ ಉತ್ತರಿಸಿದನು. ಡೊನೋವಾನನ ಗೆಳತಿಯು ಅವನ ಕಡೆಗೆ ಬಾಗಿ ಅವನ ಕಿವಿಯಲ್ಲಿ ಏನೋ ಪಿಸುಗುಟ್ಟಿದ್ಲು. ಬಳಿಕ ಡೊನೋವಾನ್ ಎದ್ದು ನಿಂತು, ನಾವಿನ್ನು ಹೊರಡಬೇಕು ಎಂದನು. ಕೊನೆ ಪಕ್ಷ ಪ್ರಸಾದವನ್ನಾದರೂ ತೆಗೆದುಕೊಂಡು ಹೋಗಿ ಎಂದು ಪ್ರಭುಪಾದರು ಒತ್ತಾಯಿಸಿದ್ರು. ಅತಿಥಿಗಳು ಹೋದ ಕೂಡಲೇ ಪ್ರಭುಪಾದರು ಮತ್ತು ಅವರ ಶಿಷ್ಯರು ನಗತೊಡಗಿದರು. ಪ್ರಭುಪಾದರು ಹೇಳಿದ್ರು, ಅವಳು ಏನು ಯೋಚಿಸುತ್ತಿದ್ದಾಳೆಂದರೆ ತಮ್ಮ ವಾಕ್ಯವನ್ನು ಪೂರ್ಣಗೊಳಿಸಲು ಅವರ ಶಿಷ್ಯರನ್ನು ಹುರಿದುಂಬಿಸಿದ್ರು. ಯೋಗೇಶ್ವರನು ಹೇಳಿದನು, ಹೌದು, ಅವಳು ಏನು ಯೋಚಿಸುತ್ತಿದ್ದಾಳೆಂದರೆ ಕೃಷ್ಣನು ತನ್ನ ಗೆಳೆಯನಾದ ಡೊನೋವಾನನನ್ನು ವಶಪಡಿಸಿಕೊಂಡ್ರೆ ತಾನು ಅವನನ್ನು ಕಳೆದುಕೊಳ್ಳಬೇಕಾಗುತ್ತದೆ ಎಂದು. ಪ್ರಮುಖ ಅತಿಥಿಗಳಿಗೆ ಪ್ರಚಾರ ಮಾಡುವುದನ್ನು ಪ್ರಭುಪಾದರು ಎಷ್ಟು ಇಷ್ಟಪಟ್ಟರೆಂದರೆ ತಾವು ಹೋದ ಕಡೆಗಳಲ್ಲೆಲ್ಲ ಹಾಗೆಯೇ ಮಾಡಲು ಬಯಸಿದರು. ಶಿಷ್ಯನೊಬ್ಬನಿಗೆ ಪತ್ರದಲ್ಲಿ ಅವರು ಬರೆದರು, ನಾನು ಹೋದ ಕಡೆಗಳಲ್ಲೆಲ್ಲ ಕೃಷ್ಣ ಪ್ರಜ್ಞಾ ಆಂದೋಲನದ ಬಗ್ಗೆ ನನ್ನೊಂದಿಗೆ ಮಾತನಾಡಲು ಪ್ರಮುಖ ವ್ಯಕ್ತಿಗಳನ್ನು ಆಹ್ವಾನಿಸುವ ಪದ್ಧತಿಯನ್ನು ಆಚರಣೆಗೆ ತರಬೇಕು. ಬಂಗಲೆಯಲ್ಲಿ 1 ತಿಂಗಳು ಕಳೆಯಿತು. ಜನ್ಮಾಷ್ಟಮಿ ಮತ್ತು ವಿಗ್ರಹಗಳ ಪ್ರತಿಷ್ಠಾಪನೆಗೆ ಇನ್ನೂ ಹಲವು ವಾರಗಳು ಉಳಿದಿದ್ದವು. ಆದ್ದರಿಂದ ಪ್ಯಾರಿಸ್ಗೆ ಭೇಟಿ ನೀಡಿ ರಾಧಾಕೃಷ್ಣರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಬೇಕೆಂದು ಭಗವಾನ್ ಕೋರಿದಾಗ ಪ್ರಭುಪಾದರು ಒಪ್ಪಿಕೊಂಡರು. ಸರಿಕಮಲ ಮಾತಾಜಿ. ಅದನ್ನೇ ಇಲ್ಲಿ ಎಲ್ಲಿ ನಿಲ್ಸಿದ್ವಿ ಅಂದ್ರೆ ಕ್ರಿಶ್ಚಿಯನ್ ಇವ್ರ ಹತ್ರ ವಾದ ಮಾಡ್ತಾ ಇರ್ತಾರೆ ಪ್ರಭುಪಾದರು. ಅವಾಗ ಅವರು ಇದು ಮಾಂಸ ಭಕ್ಷಣೆಯ ಬಗ್ಗೆ, ಕಸಾಯಿ ಖಾನೆಗಳ ಬಗ್ಗೆ ಉಲ್ಲೇಖ ಮಾಡಿ ಅಲ್ಲಿ ಎಂತ ಕೆಟ್ಟ ಕೆಲಸ ನಡೀತಾ ಇದೆ ಅದನ್ನ ಮಾಡಬಾರ್ದು ಅಂತ ಹೇಳ್ತಾರೆ. ಅವಾಗ ಅವರು ಅದಕ್ಕೆ ಒಂದು ಸಮರ್ಥನೆ ನೀಡ್ತಾರೆ. ನಮ್ಮ ಬೈಬಲ್ ನಲ್ಲಿ ಆ ತರ ಇದೆ, ನೋವಾನೊಂದಿಗೆ ಇಂಥ ಒಡಂಬಡಿಕೆ ಆಗಿದೆ, ಅವನ ಜೊತೆ ಈ ತರ ಒಪ್ಪಂದ ಆಗಿದೆ ಅಂತ ಅದನ್ನ ಬೈಬಲ್ ನಿಂದ ಹುಡುಕಿ ಅವ್ರಿಗೆ ಹೇಳ್ತಾರೆ. ಅದೇ ವಿಷಯ ಅಲ್ಲಿಗೆ ನಿಲ್ಸಿದ್ವಿ ನೆನ್ನೆ. ಈಗ ಅದರ ನೆಕ್ಸ್ಟ್ ಡೇ ಏನಾಗುತ್ತೆ, ಮರುದಿನ ಏನ್ ಮಾಡ್ತಾರೆ, ವಾಯುವಿಹಾರದ ಸಮಯದಲ್ಲಿ ಪ್ರಭುಪಾದರು ಅದೇ ಚರ್ಚೆ ನಡೀತಾ ಇತ್ತಲ್ಲ, ಆ ಚರ್ಚೆ ಮುಂದುವರಿಸ್ತಾರೆ. ಅವರು ಧರ್ಮದ ಹೆಸರಿನಲ್ಲಿ ಕೊಲ್ಲುತ್ತಿದ್ದಾರೆ, ಆದ್ರೆ ಇಂಥ ಕಪಟ ಧರ್ಮವನ್ನು ಹೊರಹಾಕಬೇಕು, ಕೇವಲ ದೇವರ ಪೂಜೆಯನ್ನು ಅನುಷ್ಠಾನ ಮಾಡಬೇಕು ಅಂತ ಭಾಗವತ ಹೇಳುತ್ತೆ. ಅವ್ರು ಮಾಡ್ತಾ ಇರೋದು ಧರ್ಮದ ಹೆಸರಿನಲ್ಲಿ ಕಪಟ ಧರ್ಮ, ಅದನ್ನ ಬಿಡಬೇಕು ಮತ್ತು ಭಾಗವತದಲ್ಲಿ ಹೇಳಿರುವಂತೆ ಭಗವಂತನ ಪೂಜೆಯನ್ನು ಮಾತ್ರ ಮಾಡ್ಬೇಕು ಅಂತ ಹೇಳ್ತಾರೆ. ಅವಾಗ ಭಕ್ತ ಕೇಳ್ತಾನೆ, ಜೀಸಸ್ ಮಾಂಸ ತಿನ್ನುತ್ತಾನೆ ಅಂತ ನೆನ್ನೆ ಪಾದ್ರಿ ಹೇಳಿದ್ರಲ್ಲ ಅಂತ ಕೇಳ್ತಾನೆ. ಆಗಿದ್ರೆ ಅವ್ರು ಹೇಳ್ತಾರೆ, ಜೀಸಸ್ ಅವನ ಮಾತನ್ನ ಅವನೇ ವಿರೋಧ ಮಾಡ್ದಂಗಾಯ್ತು, ಅವನು ಕೊಲ್ಲಬಾರ್ದು ಅಂತ ಹೇಳಿದ್ದಾನೆ. ಆದ್ರೆ ಅವರೇ ಮತ್ತೆ ಅವನ ಈ ತರ ತಿಂತಾ ಇದ್ದಾನೆ, ಮಾಂಸ ಭಕ್ಷಣೆ ಹೇಳ್ತಾ ಇದ್ದಾನೆ ಅಂದ್ರೆ ನಾವು ಅವರನ್ನ ಅನುಕರಿಸಬಾರದು, ಅವರು ಹೇಳಿರೋ ಮಾತನ್ನ ಅನುಸರಿಸ್ಬೇಕು. ಅಂದ್ರೆ ಅದಕ್ಕೆ ಉದಾಹರಣೆಯಾಗಿ ಅವರು ಇನ್ನೂ ಒಂದು ಮಾತು ಹೇಳ್ತಾರೆ. ಇಲ್ಲಿ ಭಾರತದಲ್ಲಿ ಯಾರೋ ಒಬ್ಬ ಹಿಪ್ಪಿ ಅಥವಾ ತಿರುಕ ಗಾಂಜಾ ಸೇರ್ತಾನೆ, ನಾನು ಶಿವಭಕ್ತ ಅಂತ ಹೇಳ್ತಾನೆ. ಅಂದ್ರೆ ನಾವು ಶಕ್ತಿಶಾಲಿ ಆದ ನಿಯಂತ್ರಕರನ್ನು ನಾವು ಅನುಸರಿಸಬಾರದು. ಈಗ ಶಿವನ್ ಶಕ್ತಿ ಇದೆ, ಅವನು ಆತರ ಮಾಡ್ತಾನೆ ಅಂತ ಇದ್ರಲ್ಲಿ ಹೇಳಿದೆ ಅಂತ ಹೇಳ್ಬಿಟ್ಟು ನಾವು ಶಿವನಾಗ್ತೀನಿ ಅಂತ ಹೇಳಿ ಅವ್ರು ಗಾಂಜಾ ಇದ್ ಮಾಡ್ತಾರೆ ಅಂತ ನಾವು ಸೇರ್ತೀವಿ ಅಂತ ಆತರ ಅನುಕರಣೆ ಮಾಡಬಾರ್ದು. ನಾವು ಅವ್ರು ಹೇಳಿರೋ ಮಾತನ್ನ ನಾವು ಅನುಸರಿಸ್ಬೇಕು ಅಂತ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ.
ಅದೇ ತರ ಇಲ್ಲಿ ಹೇಳ್ತಾರೆ, ಪಾದ್ರಿ ಹೇಳಿದನು ಬೈಬಲಲ್ಲಿ ಕೊಲೆ ಮಾಡಬೇಡ ಎಂದಿದೆ ಅಷ್ಟೇ, ಕೊಲ್ಲಬೇಡ ಎಂದಿಲ್ಲ. ನಾನು ಅವನಿಗೆ ಹೇಳಿದೆ. ಅವಾಗ ಅವ್ರು ಹೇಳ್ತಾರೆ ಅಲ್ಲಿ ಬೈಬಲ್ನಲ್ಲಿ ಕೊಲೆ ಮಾಡಬೇಡ ಅಂದಿದೆ, ಆದ್ರೆ ಕೊಲ್ಲಬೇಡ ಅಂತ ಇಲ್ಲ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಇಬ್ರು ಭಾಷೆಯಲ್ಲಿ ಕೊಲೆ ಮಾಡಬೇಡ ಎಂದಿರುವುದು ವಾಸ್ತವವಾದರೆ ಜೀಸಸ್ 4ನೇ ಅಥವಾ 10ನೇ ದರ್ಜೆಯ ಕೊಲೆಗಡಿಕರಿಗಾಗಿ ಪ್ರಚಾರ ಮಾಡುತ್ತಿದ್ದ. ಅಂದ್ರೆ ಅವ್ರ ಮಾತನ್ನ ಯಾವ ತರ ಇದ್ದಿದ್ದಕ್ಕೆ ಅವನ ಸ್ಥಿತಿ ಏನಾಯ್ತು ಅಂತ ಅಲ್ಲೇ ಪ್ರಭುಪಾದರು ಅವ್ರಿಗೆ ಸಾಕ್ಷಿ ಸಮೇತ ಹೇಳ್ದಂಗೆ ಹೇಳ್ತಾ ಇದಾರೆ. ಅವ್ನು ಆತರ ಅಂತ ಕೊಲೆಗಡಿಕರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದಕ್ಕೆ ಅವನ ಗತಿ ಏನಾಯ್ತು, ಅವನು ಕೊಲೆನೇ ಆದ ಕೊನೆಗೆ ಅಂತೇಳಿ ಅವನ ಗತಿ ಏನಾಯ್ತು ಅನ್ನೋದನ್ನ ಅಲ್ಲೇ ಅವ್ರಿಗೆ ಹೇಳ್ತಾ ಇದ್ರು. ಈ ಮಾತನ್ನು ಹೇಳಿದಾಗ ಪಾದ್ರಿ ಮೌನ ತಾಳ್ತಾರಂತೆ. ಅವರಿಗೆ ಏನು ಉತ್ತರ ಕೊಡ್ಬೇಕು ಅನ್ನೋಕ್ಕೆ ಸಾಧ್ಯ ಆಗ್ಲಿಲ್ಲ ಅವ್ರಿಗೆ. ಅದೇ ತರ ಅದೇ ಸಮಯದಲ್ಲಿ ಇನ್ನೊಬ್ರು ಪಾದ್ರಿ ಯಾರೋ ಬಂದ್ರಂತೆ ಚರ್ಚೆಗೆ. ಅವರು ಇದೇ ವಿಷಯವನ್ನ ಮಾತಾಡಕ್ಕೆ ಬಂದ್ರು. ಅವರು ಪ್ರಾಣಿ ವಧೆ ವಿಷಯನೇ ಮಾತಾಡಕ್ ಬಂದ್ರು. ಅವಾಗ ಪ್ರಭುಪಾದರು ಕೇಳ್ತಾರೆ, ನೀವು ಕೊಲ್ಲುವುದನ್ನು ಒಪ್ತೀರಾ ಅಂತ. ಅವಾಗ ಆ ಪಾದ್ರಿ ಹೇಳ್ತಾರೆ, ಏನ್ ಮಾಡೋದು, ನಾವು ಈ ಪತಿತ ಪ್ರಪಂಚದಲ್ಲಿ ಇದೀವಿ ಅಂದ್ಮೇಲೆ ನಾವು ಹಂಗೆ ಇರ್ಬೇಕಲ್ಲ ಅಂತ ಅನ್ನೋ ತರದಲ್ಲಿ ಅವರು ಅದೇ ಹಿಂದಿನ ಪಾದ್ರಿ ಹೇಳಿದ್ದಂತ ನೋವಾನೊಂದಿಗೆ ಏನು ಒಪ್ಪಂದ ಆಗಿತ್ತು ಅದನ್ನೇ ಉಲ್ಲೇಖ ಮಾಡ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಈಗ ಬಹುಶಃ ನೋವಾ ಅನುಮತಿ ನೀಡಿರ್ಬೋದು, ಅಂದ್ರೆ ಏನೋ ಆಪತ್ ಕಾಲದಲ್ಲಿ ಯಾವುದೋ ಒಂದು ಬರಗಾಲನೋ ಅಥವಾ ಇನ್ನೇನೋ ಜೀವ ಉಳಿಸ್ಕೊಳಕ್ಕೆ ಬೇರೆ ಏನೂ ಆಶ್ರಯ ಇರಲ್ಲ ಅಂತ ಸಮಯದಲ್ಲಿ ಅವ್ರು ಆ ಮಾತಿಗೆ ಒಪ್ಪಿಗೆ ಕೊಟ್ಟಿರಬಹುದು, ಅದನ್ನ ಪ್ರಾಣಿಗಳನ್ನ ಕೊಂದು ತಿನ್ನಿ ಪರವಾಗಿಲ್ಲ ಅಂತ. ಆದ್ರೆ ಈಗ ನಿಮ್ಗೆ ಕಾಲ ಚೆನ್ನಾಗಿದೆ, ನಿಮ್ಗೆ ತಿನ್ನೋದಕ್ಕೆ ಬೇರೆ ಬೇರೆ ಆದ ಸಾಕಷ್ಟು ವಸ್ತುಗಳು ಸಿಗ್ತಾ ಇದೆ. ಅಂತ ಸಮಯದಲ್ಲೂ ನೀವು ಪ್ರಾಣಿಯನ್ನ ತಿನ್ನೋದು ತಪ್ಪಲ್ವಾ? ಈ ಕಸಾಯಿಖಾನೆಗಳ ಅಗತ್ಯ ಏನಿದೆ? ಪ್ರಾಣಿಗಳು ತಿನ್ಬೇಕು ಅಂದ್ರೆ ಏನೋ ಆಪತ್ ಕಾಲದಲ್ಲಿ ತಿಂದಿದ್ದೀರಾ ಏನೋ, ಅದು ಓಕೆ. ಆದ್ರೆ ಇಷ್ಟೊಂದು ಕಸಾಯಿಖಾನೆ ಅಂತವನ್ನೆಲ್ಲ ಇದು ವ್ಯವಸ್ಥಿತವಾಗಿ ಸ್ಥಾಪನೆ ಮಾಡ್ಕೊಂಡು ಇಂಥ ದಿನ ತಿನ್ಲೇಬೇಕು ಮಾಂಸ ಅನ್ನೋ ಅವಶ್ಯಕತೆ ಏನಿದೆ ನಿಮ್ಗೆ? ಆರೋಗ್ಯವಾಗಿರಕ್ಕೆ ಬೇಕಾಗಿರೋಷ್ಟು ಬೇರೆ ಬೇರೆ ವಸ್ತುಗಳು ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ ಏನಂತ, ಗೋವುಗಳನ್ನು ರಕ್ಷಿಸಿ, ಇದು ವೈಶ್ಯರ ಕರ್ತವ್ಯ, ಗೋವುಗಳನ್ನು ರಕ್ಷಣೆ ಮಾಡ್ಬೇಕಾದ್ರೆ ವೈಶ್ಯರ ಕರ್ತವ್ಯ ಅಂತ ಹೇಳಿದ್ದಾರೆ ಪ್ರಭುಪಾದರು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಹೇಳಿದ್ದಾನೆ ಅಂತ ಪ್ರಭುಪಾದರು ಹೇಳ್ತಾರೆ. ಆಮೇಲೆ ಅವ್ರಿಗೆ ಪ್ರಭುಪಾದ್ರಿಗೆ ಅವ್ರ ಮನಸ್ಥಿತಿ ಅವ್ರಿಗೆ ಗೊತ್ತಿರುತ್ತೆ. ಕ್ರಿಶ್ಚಿಯನ್ಸ್ ಅನ್ನೋರು ಯಾವಾಗ್ಲೇನು ಅವ್ರು ಏನ್ ವಾದ ಮಾಡಿದ್ರೇನು ತಮ್ಮ ದೋಷಗಳನ್ನು ಒಪ್ಕೊಳ್ಳಲ್ಲ, ನಾವು ಮಾಡ್ತಾ ಇರೋದೇ ಸರಿ ಅಂತ ಹೇಳ್ತಾರೆ ಅಂತ ಆಂತರಿಕವಾಗಿ ಗೊತ್ತಿರುತ್ತೆ. ಆದ್ರೇನು ಅವ್ರ ಜೊತೆ ವಾದ ಮಾಡುವಂತ ಸಮಯ ಬಂದಾಗ ಅವ್ರ ಕೈಲಿ ಅವ್ರಿಗೆ ಈ ತರ ಎಲ್ಲ ಅವ್ರ ವಾದ ಹೆಂಗೆ ತಪ್ಪು, ಯಾವ ತರ ಅವ್ರು ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋ ತಿದ್ದಿ ಹೇಳಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಅವರು. ಅದಕ್ಕೆ ಇವ್ರು ಏನ್ ಹೇಳಿದ್ರೇನು ಅವರು ತಪ್ಪನ್ನು ಒಪ್ಕೊಳಕ್ ರೆಡಿ ಇಲ್ಲ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಆದ್ರಿಂದ ಇವ್ರಿಗೆ ಏನ್ ಮಾಡ್ಬೇಕು, ಬರೀ ರಥಯಾತ್ರೆಯಲ್ಲಿ ಮಾಡ್ದಂಗೆ ಹರೇ ಕೃಷ್ಣ ಮಂತ್ರ ಹೇಳ್ಬೇಕು, ಕೀರ್ತನೆ ಮಾಡಬೇಕು, ಪ್ರಸಾದ ಕೊಡ್ಬೇಕು, ಇದೇ ಸರಿಯಾದ ಪ್ರಚಾರ ಅಂತ ಹೇಳ್ತಾರೆ. ಅವರು ತಮ್ಮ ಬೋಧನೆ ತಾವೇ ಪಾಲಿಸುವುದಿಲ್ಲ ಅಂತ ಕ್ರಿಶ್ಚಿಯನ್ ಮನಸ್ಥಿತಿ ಹಂಗಿರುತ್ತೆ ಅಂತ ಪ್ರಭುಪಾದರು ಹೇಳ್ತಾರೆ. ಅದೇ ಸಮಯಕ್ಕೆ ಒಬ್ಬ ಕ್ರಿಶ್ಚಿಯನ್ ಬಂದು ನಾನೊಬ್ಬ ಕ್ರಿಶ್ಚಿಯನ್ ನಿಮ್ ಜೊತೆ ಮಾತಾಡ್ಬೇಕು ಅಂತಾರೆ. ಅವಾಗ ಅವ್ರು ಹೇಳ್ತಾರೆ, ನೀನು ಕ್ರಿಶ್ಚಿಯನ್ ಅಲ್ಲ, ನೀನು ಕ್ರಿಶ್ಚಿಯನ್ನೇ ಆಗಿದ್ರೆ ನೀನು ಕೊಲೆ ಮಾಡಬಾರ್ದು, ಯಾವುದನ್ನ ಪಾಪ ಕೆಲಸ ಮಾಡಬಾರ್ದು ಅಂತ ಹೇಳ್ತಾರೆ. ಆಗ ಕಲ್ಕತ್ತಾದಿಂದ ಒಬ್ಬ ವ್ಯಕ್ತಿ ಪ್ರಭುಪಾದರನ್ನ ಕಾಣಲ್ ಬರ್ತಾರೆ. ಅವ್ರು ಕೃಷ್ಣನ ಬಗ್ಗೆ ಮತ್ತೇನೋ ಹೇಳಕ್ ಶುರು ಮಾಡ್ತಾರೆ. ಅವಾಗ ಪ್ರಭುಪಾದರು ಅವ್ರನ್ನ ತಡೆದು ಕೃಷ್ಣನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಅಂತ ಹೇಳ್ತಾರೆ. ಅವಾಗ ನಾವು ಇನ್ನೊಂದು ಜನ್ಮ ನಮ್ಗಿದ್ಯಾ ಅನ್ನೋದನ್ನ ತಿಳ್ಕೊಳ್ಳೋದ್ರಲ್ಲೇ ಪ್ರಯತ್ನದಲ್ಲಿ ಇದೀವಿ ಅಂತ ಹೇಳ್ತಾರೆ. ಅವಾಗ ಆ ವ್ಯಕ್ತಿ ಹೇಳ್ತಾನೆ, ಹಾಗಾದ್ರೆ ಅವ್ರು ಕ್ರಿಶ್ಚಿಯನ್ರು ಹೇಳ್ತಾರೆ ಈ ಜನ್ಮದ ಕೊನೆಗೆ ನಾವು ಸ್ವರ್ಗ ಅಥವಾ ನರಕಕ್ಕೆ ಹೋಗ್ತೀವಿ ಅಂತ. ಅವಾಗ ಪ್ರಭುಪಾದರು ಹೇಳ್ತಾರೆ, ಸ್ವರ್ಗಕ್ಕೆ ಹೋಗುವುದಾಗಿ ಹೇಳಿದ್ದಾರೆ ಅದರಲ್ಲಿ ಅಂದ್ರೆ ಇನ್ನೊಂದು ಜನ್ಮ ಇದೆ ಅಂತಾನೆ ಅದ್ರ ಅರ್ಥ. ಆದ್ರೆ ಕೃಷ್ಣನ ಬಗ್ಗೆ ಸಂಪೂರ್ಣ ಜ್ಞಾನ 1000ದಲ್ಲಿ ಒಬ್ಬ ವ್ಯಕ್ತಿಗೆ ಮಾತ್ರ ದೊರೆಯುತ್ತೆ ಅಂತ ಹೇಳ್ತಾರೆ. ಅದೇ ಸಮಯದಲ್ಲಿ ಅವರ ಜೀವನದಲ್ಲಿ ಭೇಟಿಯಾಗೋ ಬರೋವಂಥ ವ್ಯಕ್ತಿಗಳೆಲ್ಲ ಯಾವ ತರ ಇದ್ರು ಅಂತ ಈ ಪತ್ರ ಸಂಭಾಷಣೆಯಲ್ಲಿ ನಾವು ತಿಳ್ಕೋಬೇಕು. ಅವ್ರ ಜೊತೆ ಯಾವ ತರ ವ್ಯವಹಾರ ಮಾಡಿದ್ರು, ಅದರಿಂದ ಆ ವ್ಯಕ್ತಿಗಳು ಎಂತವ್ರು ಅಂತ. ಇಲ್ಲಿ ಯಾರೋ ಕುಮಾರ್ ಅನ್ನೋರೊಬ್ರು ಬರ್ತಾರಂತೆ ಕೊಂಚ ಕಾಲ. ಇವರು ಇಸ್ಕಾನ್ ಸಂಸ್ಥೆಯಲ್ಲಿ ಇದ್ದು ಅವರೊಂದಿಗೆ ನಾನು ಸಹಾಯ ಮಾಡ್ತೀನಿ, ಇಸ್ಕಾನಲ್ಲಿ ಕೆಲಸ ಮಾಡ್ತೀನಿ ಅಂತ ಬರ್ತಾರೆ ಅವರು. ಅವಾಗ ಬಂದವರು ಕೆಲಸ ಮಾಡೋದಕ್ಕಿಂತ ಮುಂಚೆನೆ ಅವ್ರು ಕೇಳ್ತಾರೆ, ನನ್ನ ತಾಯಿ ಭಾರತದಲ್ಲಿದ್ದಾರೆ, ಅವ್ರಿಗೆ ಸ್ವಲ್ಪ ಹಣ ಕಳಿಸ್ಬೇಕಾಗಿದೆ, ಕೊಡ್ತೀರಾ ಅಂತ. ಅವಾಗ ಪ್ರಭುಪಾದರು ಹೇಳ್ತಾರೆ, ಇಲ್ಲ ಸಾಧ್ಯ ಇಲ್ಲ, ಇಲ್ಲಿ ಇಸ್ಕಾನಲ್ಲಿ ಇಲ್ಲಿ ಇರೋರ್ ಜನಗಳಿಗೆಲ್ಲ ಏನು ದುಡ್ಡು ತಗೊಳ್ಳದೆ ಸೇವಾ ಮನೋಭಾವದಿಂದ 24 ಗಂಟೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಅವಾಗ ಕುಮಾರ್ ಅನ್ನೋ ವ್ಯಕ್ತಿ, ನಾನು ಕೆಲವೊಂದು ಐಡಿಯಾಸ್ ಕೊಡ್ತೀನಿ ನಿಮ್ಮ ಇಸ್ಕಾನ್ನ ಇಂಪ್ರೂವ್ ಮಾಡೋದಿಕ್ಕೆ ಅಂತ ಅವ್ರು ಹೇಳ್ತಾರೆ. ಅವಾಗ ನಿಮ್ಮ ಭಕ್ತರು ಇನ್ನೂ ಚೆನ್ನಾಗಿ ಅಧ್ಯಯನ ಮಾಡಬೇಕು, ಸಂಸ್ಕೃತ ಅಧ್ಯಯನ ಮಾಡಿ ಪಂಡಿತರಾಗಿ ಆಮೇಲೆ ಪ್ರಚಾರ ಕಾರ್ಯದಲ್ಲಿ ತೊಡಗಿದ್ರೆ ಉತ್ತಮ ಅಲ್ವಾ ಅಂತ ಅವರು ಒಂದು ಅಭಿಪ್ರಾಯ ಕೊಡ್ತಾರೆ ಅವರು. ಅವಾಗ ಪ್ರಭುಪಾದರು ಆ ಮಾತನ್ನು ಒಪ್ಪಲ್ಲ. ಅವ್ರು ಹೇಳ್ತಿದ್ದಾರೆ, ನಮಗೆ ಬೇಕಾಗಿರೋದು
ಸೇವಾ ಮನೋಭಾವ ಮತ್ತು ಸಮರ್ಪಣ ಮನೋಭಾವ ಮಾತ್ರ. ಕೃಷ್ಣನಿಗೆ ಶರಣಾಗಿ ಅವ್ರು ಕೆಲಸ ಮಾಡೋದು ಮಾತ್ರ ನಮಗೆ ಬೇಕಾಗಿರೋದು. ಅವ್ರು ಸಂಸ್ಕೃತ ಕಲಿತು ಪಂಡಿತರಾಗೋ ಅವಶ್ಯಕತೆ ಇಲ್ಲ ಅಂತ ಅವ್ರು ಹೇಳ್ತಾರೆ. ನಾನು ಸಹ ಏನು ಪಂಡಿತ ಅಲ್ಲ, ಆದ್ರೂ ಸಹ ನಾನು ಇದನ್ನೆಲ್ಲ ಬರಿತಾ ಇದ್ದೀನಿ ಅಂದ್ರೆ ನಾನು ಕೃಷ್ಣನಿಗೆ ಶರಣಾಗಿರೋದ್ರಿಂದ ನನಗೆ ಇದೊಂದು ಅನುಗ್ರಹ ಅವನಿಂದ ಸಿಕ್ಕಿದೆ, ಆ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ಉದಾಹರಣೆನೂ ಹೇಳ್ತಾರೆ. ನನ್ನ ಗುರು ಮಹಾರಾಜರು ಗೌರಕಿಶೋರ್ ದಾಸ್ ಬಾಬಾಜಿ ಮಹಾರಾಜರು ಅವರು ಅನಕ್ಷರಸ್ಥರಾಗಿದ್ರು. ಆದ್ರೆ ಅವ್ರ ಶಿಷ್ಯರಾದ ಭಕ್ತಿ ವೇದಾಂತ ಸರಸ್ವತಿ ಠಾಕೂರರು ಆ ಕಾಲದಲ್ಲಿ ಉದ್ದಾಮ ಪಂಡಿತರಾಗಿದ್ರು. ಆದ್ರೆ ಅವರಿಬ್ರು ಸಂಭಾಷಣೆ ಮಾಡುವಾಗ ಗೌರಕಿಶೋರ್ ದಾಸರು ಮಾತಾಡೋದು ಎಲ್ಲ ಶಾಸ್ತ್ರೋಕ್ತವಾಗೇ ಇರ್ತಾ ಇತ್ತು. ಅದರಿಂದ ಈಗ ಸಮಯ ವ್ಯಯ ಮಾಡಿ ಬೇರೆ ಸಂಸ್ಕೃತ ಕಲಿತು ಅದರಲ್ಲಿ ತಜ್ಞರಾಗಿ ಆಮೇಲೆ ಪ್ರಚಾರ ಮಾಡೋದು ನಮ್ಮ ನಿಯಮವಲ್ಲ. ನಾವು ಏನು ಬೆಳಿಗ್ಗೆ ಮತ್ತೆ ಸಂಜೆ ಭಕ್ತರು ನನ್ನ ತರಗತಿಯಲ್ಲಿ ಕೂತ್ಕೊಂಡು ನಾನು ಬರೆದಿರೋಂಥ ಪುಸ್ತಕ ಓದಿದ್ರೆ ಸಾಕು, ಅದ್ರಲ್ಲಿ ಏನಿದೆಯೋ ಅದನ್ನ ಬೇರೆಯವ್ರಿಗೆ ಹೇಳಿದ್ರೆ ಸಾಕು ಅಂತ ಪ್ರಭುಪಾದರು ಹೇಳ್ತಾರೆ. ಇನ್ನೊಮ್ಮೆ ಆಕ್ಸ್ಫರ್ಡ್ನ ಪ್ರಾಧ್ಯಾಪಕರ ಒಬ್ಬರಾದ ಡಿ ಜೈನರ್ ಒಂದು ಧರ್ಮ ಸಮಾವೇಶದಲ್ಲಿ ಅವರು ಏನಂತ ಹೇಳಿರ್ತಾರೆ, ಕೃಷ್ಣನ ಭಗವದ್ಗೀತೆ ಬೋಧನೆ ಅನ್ನೋದು ಕೃಷ್ಣ ಮಾಡಿರೋ ಭಗವದ್ಗೀತೆಯ ಬೋಧನೆ ಅನ್ನೋದೇ ಅನೈತಿಕ. ಯಾಕೆ ಅಂದ್ರೆ ಅವ್ರು ಹೇಳ್ತಾರೆ ಆತ್ಮ ಅಮರ, ಆದ್ರಿಂದ ಯುದ್ಧ ಮಾಡು ಅಂತ ಕೃಷ್ಣನ್ಗೆ ಹೇಳ್ದ. ಅಂದ್ರೆ ಅದ್ರ ಅರ್ಥ ಏನು, ಈಗ ಯಾರು ಕೊಲೆಗಾರರು ಸಹ ಭಗವದ್ಗೀತೆಯಿಂದ ಪ್ರಭಾವಿತರಾಗಿ ಕೊಲೆ ಮಾಡ್ಬೋದು, ಅದು ಅಪರಾಧ ಆಗೋದಿಲ್ಲ ಅಂತ ಅವ್ರು ಅರ್ಥ ಮಾಡ್ಕೊಂಡು ಬರೀ ಅರ್ಧವನ್ನು ಮಾತ್ರ ಅರ್ಥ ಮಾಡ್ಕೊಂಡು ಅವ್ರು ಆ ಥರ ಹೇಳ್ತಾರೆ. ಅವಾಗ ಪ್ರಭುಪಾದರಿಗೆ ಅವರ ಆ ಪ್ರಾಧ್ಯಾಪಕರ ಅಜ್ಞಾನದ ಬಗ್ಗೆ ಬಹಳ ಬೇಜಾರಾಗುತ್ತೆ, ಜಿಗುಪ್ಸೆನೂ ಬರುತ್ತೆ. ಅವಾಗ ಅವ್ರಿಗೆ ತಮ್ಮ ಕಾರ್ಯದರ್ಶಿ ಹತ್ರ ಅವ್ರಿಗೆ ಪತ್ರ ಬರೆಸ್ತಾರೆ ಅವ್ರಿಗೆ. ಆವಾಗ ನೆಕ್ಸ್ಟ್ ಅದಾದ್ಮೇಲೆ ಜಾರ್ಜ್ ಹ್ಯಾರಿಸನ್ ಅನ್ನ ಪ್ರಭುಪಾದರ ಶಿಷ್ಯರು ಶರಣಾಗತ ಭಾವದೊಂದಿಗೆ ಪ್ರಭುಪಾದರ ಹತ್ರ ಬರ್ತಾರೆ. ಪ್ರಭುಪಾದರು ಮತ್ತು ಜಾರ್ಜ್ ಒಟ್ಟಿಗೆ ಪ್ರಸಾದ ತಗೊಂತಾರೆ. ಇಲ್ಲಿ ಹಿಂದೆ ಇನ್ನೊಬ್ರು ಕುಮಾರನ್ನವರು ಅವ್ರ ಶಿಷ್ಯರಾಗ್ತೀನಿ ಅಂತ ಬಂದ್ರು, ಆದ್ರೆ ಅವರು ಯಾವ ತರ ವರ್ತನೆ ಮಾಡಿದ್ರು, ಇಲ್ಲಿ ಬಂದ ನಿಜವಾದ ಶಿಷ್ಯ ಆದ ಜಾರ್ಜ್ ಹ್ಯಾರಿಸನ್ ಅನ್ನೋರು ಯಾವ ತರ ವರ್ತನೆ ಮಾಡಿದ್ರು ಅನ್ನೋದನ್ನ ಅವ್ರ ಸಂಭಾಷಣೆಯಿಂದ ನಮಗೆ ಗೊತ್ತಾಗುತ್ತೆ. ಅವ್ರ ಜೊತೆ ಇಬ್ರು ಒಟ್ಟಿಗೆ ಪ್ರಸಾದ ತಗೋತಾರೆ. ಅವ್ರ ಜೊತೆ ಸಮೋಸ, ಹಲ್ವಾ, ಪೂರಿ ಇವುಗಳನ್ನೆಲ್ಲ ಪ್ರಸಾದವಾಗಿ ತಿಂದು ಆನಂದ ಪಡ್ತಾರೆ. ಅದೇ ಸಮಯದಲ್ಲಿ ಅವರು ವೃಂದಾವನದಲ್ಲಿ ಇರುವಂತ ಪಂಡರು ಅಂದ್ರೆ ಪುಣ್ಯಕ್ಷೇತ್ರಗಳಿಗೆ ಬಂದವ್ರಿಗೆ ಮಾರ್ಗದರ್ಶನ ಮಾಡೋರು, ಎಲ್ಲಿ ಏನಿದೆ ಅಂತ ಹೇಳ್ತಾ ಇರ್ತಾರಲ್ಲ ಅಂತ ಪಂಡರು, ಅವರು ಅತಿಯಾಗಿ ತಿಂತಾರಂತೆ. ಅವರು ಸಿಕ್ಕಾಪಟ್ಟೆ ತಿಂದು ಸಾಯೋ ಸ್ಥಿತಿಗೆ ಬಂದ್ರು ಅವ್ರು ಹೇಳ್ತಾರಂತೆ, ಕೊನೆ ಪಕ್ಷ ನಾನು ಉಪವಾಸದಿಂದ ಸಾಯ್ತಾ ಇಲ್ಲಪ್ಪ, ಹೊಟ್ಟೆ ತುಂಬಾ ತಿಂದು ಸಾಯ್ತಾ ಇದ್ದೀನಿ, ಹೊಟ್ಟೆಗಿಲ್ಲದೆ ಸಾಯೋದು ಅವಮಾನಕರ ಅಂತ ಅವ್ರ ಮಕ್ಕಳಿಗೆ ಹೇಳ್ತಾ ಇರ್ತಾರಂತೆ. ಅದನ್ನೆಲ್ಲ ನೆನ್ಪು ಮಾಡ್ಕೊಂಡು ಪ್ರಭುಪಾದರು ನಗ್ತಾ ಜಾರ್ಜ್ ಜೊತೆ ಸಂಭಾಷಣೆ ಮಾಡ್ತಾ ಇರ್ತಾರೆ. ಆಮೇಲೆ ಅಷ್ಟೇ ಮಾಡ್ಲಿಲ್ಲ, ಅವರು ಜಾರ್ಜೇ ಸಹ ಅವರಿಗೆ ಅಲ್ಲಿ ಕೃಷ್ಣನ ದೇವಸ್ಥಾನ ನಿರ್ಮಾಣ ಮಾಡಕ್ ಜಾಗ ಬಂಗಲೆ ಕೊಟ್ಟಿರೋದು ಅವರೇ ಆಗಿರ್ತಾರೆ. ಆದ್ರಿಂದ ಅವ್ರು ಹೇಳ್ತಾರೆ, ನೋಡು ನಿನ್ ಮನೇಲಿ ಇದು ವಾಸ್ತವವಾಗಿ ನಿನ್ ಮನೆ, ಆದ್ರೆ ಇವಾಗ ನನ್ ಕೊಠಡಿ ಆಗಿದೆ ಅಂತ ಅವ್ರು ಹೇಳ್ತಾರೆ. ಅವಾಗ ಜಾರ್ಜ್ ಯಾವ ತರ ಮಾತಾಡ್ತಾನೆ, ಅವನು ಒಬ್ಬ ವಿನಯಶೀಲ ಶಿಷ್ಯನಾಗಿದ್ದ. ಅವನೇನು ಹೇಳ್ತಾನೆ, ಇದು ಅವನು ಸೌಮ್ಯ ಸ್ವಭಾವದಿಂದ ಹೇಳ್ತಾನೆ, ಅವನು ಇದು ಕೃಷ್ಣನ ಮನೆ, ನನ್ನ ಮನೆ ಅಲ್ಲ, ಇದು ಕೃಷ್ಣನ ಮನೆ, ಈ ಕೊಠಡಿ ಅನ್ನೋದು ನಿಮ್ಮ ಕೊಠಡಿ, ಅದು ಕೃಷ್ಣ ನಿಮಗೆ ಕೊಟ್ಟಿರೋದು, ನಾನ್ ಕೊಟ್ಟಿಲ್ಲ, ನಂದೇನು ಇಲ್ಲ ಅಂತ ಅವನು ಒಡೆತನದ ಭಾವವನ್ನು ಎಷ್ಟು ಸುಲಭವಾಗಿ ಎಷ್ಟು ವಿನಯವಂತಿಕೆಯಿಂದ ಬಿಟ್ಕೊಟ್ಟು ಅವರಿಗೆ ಪ್ರಭುಪಾದರಿಗೆ ಹೇಳ್ತಾರೆ. ಅವಾಗ ಅವ್ರಿಗೇನು ತುಂಬಾ ಖುಷಿ ಆಗುತ್ತೆ ಈ ತರ ಅವನ ಜೊತೆ ಮಾತಾಡೋದಕ್ಕೆ. ಅವಾಗ ಅವನು ಹೇಳ್ತಾನೆ, ತಂದೊಂದು ಕೊರಗನು ಸಹ ಹೇಳ್ಕೊತಾನೆ ಅವನು ಜಾರ್ಜ್ ಅನ್ನೋನು, ನಾನು ಕೃಷ್ಣ ಪ್ರಜ್ಞೆ ಸ್ವೀಕರಿಸಿದ್ರಿಂದ ನನಗೆ ಬೇರೆ ಸ್ನೇಹಿತರೆಲ್ಲ ನನ್ನಿಂದ ದೂರ ಆಗಿದ್ದಾರೆ ಅಂತ. ಅವಾಗ ಪ್ರಭುಪಾದರು ಅವನಿಗೆ ಸಮಾಧಾನ ಸಹ ಮಾಡ್ತಾರೆ. ಅವ್ರೇನ್ ಹೇಳ್ತಾರೆ, ಇದು ಭಗವದ್ಗೀತೆಯ ಒಂದು ಶ್ಲೋಕವನ್ನು ಉದಾಹರಣೆ ಕೊಟ್ಟು ಅವರಿಗೆ ವಿವರಿಸ್ತಾರೆ. ಭಕ್ತಿ ಸೇವೆ ಮೂಲಕ ಕೃಷ್ಣನು ಹೇಳಿರುವ ಅದರ ಅರ್ಥವನ್ನ ವಿವರಿಸಿ ಅವರಿಗೆ ಸಮಾಧಾನ ಮಾಡ್ತಾರೆ. ಆಮೇಲೆ ಜಾರ್ಜ್ ಹೇಳ್ತಾನೆ, ಮುಂದೆ ಇಸ್ಕಾನ್ ಇಲ್ಲಿ ದೊಡ್ಡದಾಗಿ ಬೆಳೆದಾಗ ಅದಕ್ಕೊಂದು ನಿರ್ವಾಹಕ ಮಂಡಳಿ ಸಹ ಬೇಕಾಗ್ಬೋದಲ್ವಾ ಅಂತ. ಇದೇ ತರ ಸಂಭಾಷಣೆ ಭಕ್ತರ ನಡುವೆ ನಡೆಯುವಂಥದ್ದಕ್ಕೆ ಇದು ಒಳ್ಳೆಯ ಸಂಭಾಷಣೆ, ಒಂದು ಉದಾಹರಣೆ ಇದು. ಅವಾಗ ಹೇಳ್ತಾರೆ ಪ್ರಭುಪಾದರು, ಇಲ್ಲ, ನಾನು ಇದನ್ನೆಲ್ಲ ಮೊದಲೇ ಯೋಚನೆ ಮಾಡಿ ಈ ಎಲ್ಲಾ ಪ್ರಪಂಚದಲ್ಲಿರೋ ಎಲ್ಲಾ ದೇವಾಲಯಗಳನ್ನ 12 ವಿಭಾಗ ಮಾಡಿ ವಿಂಗಡಣೆ ಮಾಡಿದೀನಿ. ಅವ್ರಿಗೆಲ್ಲ ಒಬ್ಬೊಬ್ರು ಪ್ರತಿನಿಧಿಯನ್ನಾಗಿ ನೇಮಕ ಮಾಡಿದೀನಿ. ಆ ಪ್ರತಿನಿಧಿಗಳು ನಾನು ಕೊಟ್ಟಿರುವಂತ ಆಧ್ಯಾತ್ಮಿಕ ನಿಯಮಗಳನ್ನು ಎಷ್ಟು ದಿನಗಳ ಕಾಲ ಪಾಲಿಸ್ತಾ ಇರ್ತಾರೋ ಅಲ್ಲಿವರೆಗೂ ಕೃಷ್ಣ ಅವ್ರ ನೆರವಿಗಿರ್ತಾನೆ. ಆದ್ರಿಂದ ನಾನು ಕೃಷ್ಣ ಪ್ರಜ್ಞಾ ಆಂದೋಲನಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ, ಅದು ಯಾವುದೇ ತೊಂದರೆ ಇಲ್ಲದೆ ನಡೀತಾ ಹೋಗ್ತಾ ಇರುತ್ತೆ ಅಂತ ಅವ್ರು ಹೇಳ್ತಾರೆ. ಆಮೇಲೆ ಆ ಥರ ಸಂಭಾಷಣೆ ಮುಗಿಸಿ ಜಾರ್ಜ್ ಹೊರಡೋ ಸಮಯದಲ್ಲಿ ಹೇಳ್ತಾನೆ, ನಾನು ದೇವಾಲಯಕ್ಕೆ ಇನ್ನೂ ಸ್ವಲ್ಪ ಸಹಾಯ ಮಾಡಬೇಕು ಅಂತ ಇದ್ದೀನಿ, ಅದನ್ನ ಮಾಡ್ತೀನಿ ಅಂತ. ಅದನ್ನ ಪ್ರಭುಪಾದರು ತನ್ನ ಉಳಿದ ಬೇರೆ ಭಕ್ತರಿಗೆ ಹೇಳ್ತಾರೆ, ನೋಡಿ, ಕೃಷ್ಣ
ಆಗ್ಲೇ ಜಾರ್ಜ್ ಇಂದ ಭರವಸೆ ಪಡ್ಕೋತಾ ಇದ್ದಾನೆ. ಕೃಷ್ಣನಿಗೆ ಜಾರ್ಜ್ ಭರವಸೆ ಕೊಡ್ತಾ ಇದ್ದಾರೆ, ನಾನು ಇನ್ನೂ ಸಹಾಯ ಮಾಡ್ತೀನಿ ಅಂತ. ಅಯ್ಯೋ ಅಂದ್ರೆ ಕೃಷ್ಣನ್ಗೆ ಪ್ರಾಮಿಸ್ ಮಾಡ್ತಾ ಇದ್ದಾರೆ, ನನಗ್ ಪ್ರಾಮಿಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೃಷ್ಣನಿಗೆ ಅವರು ಭರವಸೆ ಕೊಡ್ತಾ ಇದ್ದಾರೆ, ನಾನು ಇನ್ನೂ ಕೆಲಸ ಮಾಡ್ತೀನಿ ನಿನಗೋಸ್ಕರ ಅಂತ ಅವರು ಹೇಳ್ತಾ ಇದ್ದಾರೆ ಅಂತ ಅಲ್ಲಿ ಹೇಳ್ತಾರೆ. ಅವರ ಇನ್ನೊಬ್ರು ಹಳೆ ಪರಿಚಯದ ಅಲೆನ್ ಗಿನ್ಸ್ಬರ್ಗ್, ಅವರೊಬ್ಬ ಸಂಗೀತಗಾರರು. ಅವರು ಸಹ ಪ್ರಭುಪಾದರ ಭೇಟಿಯಾಗಿ ಬರ್ತಾರೆ. ಅವ್ರು ಬಂದಾಗ ಅವ್ರ ಕೈಯಲ್ಲಿ ಇನ್ನೂ ಒಂದು ಪುಟ್ಟ ಹಾರ್ಮೋನಿಯಂ ಇರುತ್ತೆ. ಅದನ್ನ ನೋಡಿ ನೀನು ಈಗನೂ ಸಹ ಹರೇ ಕೃಷ್ಣ ಮಂತ್ರ ಜಪ ಮಾಡ್ತಾ ಇದೀಯಾ ಅಂತ ಕೇಳ್ತಾರೆ. ಅವಾಗ ಅಲೆನ್ ಹೇಳ್ತಾರೆ, ಹೌದು, ಹರೇ ಕೃಷ್ಣ ಮಂತ್ರನೂ ಪಠನೆ ಮಾಡ್ತಾ ಇದ್ದೀನಿ, ಹಾಗೆ ಬೇರೆ ಮಂತ್ರಗಳನ್ನು ನಾನು ಕಲಿತಾ ಇದ್ದೀನಿ, ಅದನ್ನ ಪಠಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವಾಗ ಇಲ್ಲಿ ಪ್ರಭುಪಾದರಿಗೆ ಅವ್ರು ಹೇಳ್ತಾರೆ, ನಾನು ಹಾಡ್ತೀನಿ ಕೇಳ್ತೀರಾ ಅಂತ. ಅವಾಗ ಆಯ್ತು, ಹಾಡು ಕೇಳ್ತೀನಿ ಅಂತಾರೆ. ಅವರು ಅಲ್ಲಿ ಓಂಕಾರ ಶ್ರುತಿ ಮಾಡಿದ್ ನೋಡಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏನಾದ್ರು ಹೇಳಿದ್ರ ಮಾತಾಜಿ? ಇಲ್ಲ. ಅವ್ರು ಹರೇ ಕೃಷ್ಣ ಮಂತ್ರದ ಕೀರ್ತನೆ ಶ್ರುತಿ ತೆಗ್ದಿದ್ದು ನೋಡಿ ಅವ್ರು ಹೇಳ್ತಾರೆ, ಗಟ್ಟಿಯಾಗಿ ನಕ್ಕು ಪ್ರಭುಪಾದ್ರು, ಒಳ್ಳೇದು, ನೀನು ಹರೇ ಕೃಷ್ಣ ಮಂತ್ರ ಬಿಡದೆ ಕೀರ್ತಿಸು, ಅವಾಗ ನಿನ್ಗೆ ಮಿಕ್ಕಿದೆಲ್ಲ ಸರಿಯಾಗೇ ಬರುತ್ತೆ ಅಂತ. ಅಂದ್ರೆ ನೀನು ಬೇರೆ ಸಂಗೀತ ಕಲಿ, ಬೇಡ ಅನ್ನಲ್ಲ, ಆದ್ರೆ ಹರೇ ಕೃಷ್ಣ ಮಂತ್ರವನ್ನ ಜಪಿಸೋದು ಅಥವಾ ಕೀರ್ತನೆ ಮಾಡೋದು ಬಿಡಬೇಡ. ಇದರಿಂದ ನಿನ್ನ ಉಳಿದ ಕೆಲಸಗಳು ತುಂಬಾ ಸರಾಗವಾಗಿ ಆಗುತ್ತೆ. ಬೇರೆ ಕಲಿಬೇಕು ಅಂತ ನೀನೇನ್ ಅನ್ಕೊಂಡಿದ್ಯಲ್ಲ, ಅದನ್ನು ತುಂಬಾ ಚೆನ್ನಾಗಾಗುತ್ತೆ ಅಂತ ಹೇಳಿ ಆಮೇಲೆ ಅವ್ರ ಜೊತೆ ಸುದೀರ್ಘವಾದ ಕೀರ್ತನೆಯನ್ನು ಮಾಡ್ತಾರಂತೆ. ಈ ಜಾರ್ಜ್ ಹ್ಯಾರಿಸನ್ ಮೂಲಕನೇ ಇನ್ನೊಬ್ಬ ಅವನ ಫ್ರೆಂಡ್ ಒಬ್ಬ ಡೊನೋವಾರ್ಡ್ ಅನ್ನೋನು ಇವ್ರಿಗೆ ಪ್ರಭುಪಾದರ ಹರೇ ಕೃಷ್ಣ ಸಂಕೀರ್ತನಕ್ಕೆ ಆಕರ್ಷಿತನಾಗಿ ಬರ್ತಾನಂತೆ ಅವನು. ಅವಾಗ ಅವ್ರ ಸಂಗೀತಗಾರರಾಗಿ ಯಾವ ತರ ಸೇವೆ ಸಲ್ಲಿಸ್ಬೋದು ಅಂತ ಪ್ರಭುಪಾದರು ಅವ್ನಿಗೆ ಹೇಳ್ತಾರೆ. ನಾವು ಯಾವ್ದಾದ್ರು ಒಂದು ವಸ್ತು ಕೊಡ್ತೀವಿ, ನೀವು ಅದಕ್ಕೊಂದು ಹಾಡು ಕಟ್ಟಿ ಹೇಳ್ಬೋದು, ಅದಕ್ಕೊಂದು ರಾಗ ಹಾಕ್ಬೋದು, ಈ ತರ, ಅಥವಾ ಅದಕ್ಕೊಂದು ಹಾಡು ಬರಿಬಹುದು ನೀವು ಅಂತೆಲ್ಲ ಹೇಳ್ತಾರೆ. ಆಮೇಲೆ ಅಷ್ಟೇ ಅಲ್ಲದೆ ನೀವು ಬೇಕಾದ್ರೆ ನೀವು ನಮ್ಮ ಸಂಸ್ಥೆಗೆ ನೀವು ಹಣ ಬೇಕಾದ್ರೂ ಕೊಡ್ಬೋದು, ಕೃಷ್ಣನ ಸೇವೆಗೆ ಏನು ಹಣವನ್ನು ಸಹ ಕೊಡ್ಬೋದು ಅಂತ ಅವ್ರಿಗೆ ಹೇಳ್ತಾ ಇರ್ತಾರೆ. ಅವಾಗ ಅವ್ರ ಜೊತೆ ಡೋನೋವನ್ ಜೊತೆ ಅವ್ರೊಬ್ರೇ ಬಂದಿರಲ್ಲ, ಇನ್ನೊಬ್ಬ ಸಂಗೀತಗಾರ ಮಿತ್ರ ಮತ್ತೆ ಅವರ ಇಬ್ರು ಗೆಳತಿಯರು ಸಹ ಬಂದಿರ್ತಾರೆ. ಅವ್ರನ್ನ ಮಿನಿ ಸ್ಕರ್ಟ್ ಹಾಕೊಂಡು ಬಂದಿರ್ತಾರೆ. ಅವ್ರನ್ನ ಮಿನಿ ಸ್ಕರ್ಟ್ ಗೆಳತಿಯರು ಅಂತಾನೆ ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅವಾಗ ಆ ಗೆಳತಿಯರಲ್ಲಿ ಒಬ್ರು ಕೇಳ್ತಾರೆ, ನೀವು ಹಣವನ್ನಾರು ಕೊಡ್ಬೋದು ಅಂತ ಹೇಳ್ತೀರಲ್ಲ, ಹಣ ಭೌತಿಕ ವಸ್ತು ಅಲ್ವಾ ಅಂತ ಅವರು ಪ್ರಭುಪಾದರನ್ನ ಕೇಳ್ತಾರೆ. ಅವಾಗ ಪ್ರಭುಪಾದರು ಹೇಳ್ತಾರೆ, ನಿನ್ಗೆ ಯಾವ್ದು ಭೌತಿಕ ಯಾವ್ದು ಆಧ್ಯಾತ್ಮಿಕ ಅಂತ ನಿನ್ಗೆ ಹೆಂಗ್ ಗೊತ್ತು ಅಂತ. ಅವಾಗ ಡೊನೋವನ್ ಕಡೆ ತಿರುಗಿ, ನಿನ್ಗೆ ಅರ್ಥ ಆಯ್ತಾ ಯಾವ್ದು ಭೌತಿಕ ಯಾವ್ದು ಆಧ್ಯಾತ್ಮಿಕ ಅಂತ ಕೇಳ್ತಾ ಇದ್ದಾಗ ಆ ಗೆಳತಿ ಡೊನೋವನ್ ಕಿವಿಯಲ್ಲಿ ಹೇಳ್ತಾರೆ. ಆಮೇಲೆ ಏನೋ ಒಂದು ಮಾತು ಹೇಳ್ತಾರೆ ಪಿಸುಗುಟ್ಟಿ. ಅವಾಗ ಅವ್ರು ಹೇಳ್ತಾರೆ, ಇಲ್ಲ ನಾವು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವನು ಡೊನೋವನ್ ಎದ್ದೇಳ್ತಾನೆ. ಅವಾಗ ಅವ್ರೆಲ್ಲರೂ ಹೇಳ್ತಾರೆ, ಕೊನೆ ಪಕ್ಷ ಪ್ರಸಾದನಾದ್ರು ತಗೊಂಡೋಗಿ ಅಂತ ಪ್ರಭುಪಾದರು ಒತ್ತಾಯ ಮಾಡ್ತಾರೆ. ಅವ್ರು ಹೋಗಿದ್ ಕೂಡ್ಲೆ ಇವರು ಪ್ರಭುಪಾದರು ಅವ್ರ ಜೊತೆ ಇರೋ ಶಿಷ್ಯರೆಲ್ಲ ನಗಕ್ ಶುರು ಮಾಡ್ತಾರೆ. ಅವಾಗ ಹೇಳ್ತಾರೆ ಶಿಷ್ಯರನ್ನ, ಅವಳು ಏನು ಯೋಚಿಸುತ್ತಿದ್ದಾಳೆಂದರೆ, ಅವಳು ಏನು ಯೋಚನೆ ಮಾಡಿ ಅವ್ನಿಗೆ ಏನ್ ಗುಟ್ಟು ಹೇಳಿರ್ಬೋದು, ಹೇಳಿ ನೋಡೋಣ ಅಂತ ಕೇಳಿದಾಗ ಅವ್ರ ಶಿಷ್ಯ ಒಬ್ರು ಹೇಳ್ತಾರೆ, ನೀನು ಡೊನೋವನನ್ನು ತನ್ನ ಗೆಳೆಯನಾದ ಡೊನೋವನನ್ನ ಕೃಷ್ಣ ತನ್ನ ಗೆಳೆಯನನ್ನ ವಶಪಡಿಸ್ಕೊಂಡ್ಬಿಟ್ರೆ ತಾನು ತನ್ನ ಗೆಳೆಯನ್ ಕಳ್ಕೊಬೇಕಾಗುತ್ತೆ ಅಂತ ಹೇಳಿ ಅವರು ಹೇಳ್ದಾಗ ಎಲ್ಲಾರು ನಗ್ತಾರೆ ಪ್ರಭುಪಾದರೆಲ್ಲ ಅದನ್ನೆಲ್ಲ. ಆಮೇಲೆ ಅವರು ಅದೇ ಸಮಯದಲ್ಲಿ ಅವ್ರಿಗೆ ಅಲ್ಲಿಗೆ ಒಂದು ಅನುಭವ ಆಗಿರುತ್ತೆ. ಅವ್ರ ಅನುಭವನ ಹೇಳ್ತಾರೆ. ಹೋಗಿದ ಕಡೆಗೆಲ್ಲ ಯಾರು ಪ್ರಮುಖರು ಇರ್ತಾರೋ ಅವ್ರನ್ನೆಲ್ಲ ಕರೆದು ಪ್ರಚಾರ ಮಾಡ್ಬೇಕು, ಅವರಿಗೆ ಪ್ರಚಾರ ಮಾಡ್ಬೇಕು. ಅವಾಗ ಅವ್ರು ನೋಡ್ಕೊಂಡು ಪ್ರಮುಖರಾದವರು ಕೃಷ್ಣ ಪ್ರಜ್ಞೆಗೆ ಬಂದ್ರೆ ಅವ್ರ ಜೊತೆಗೆ ಅವ್ರು ನೋಡಿ ಅವ್ರನ್ನ ಅನುಸರಿಸೋರೆಲ್ಲ ಕೃಷ್ಣ ಪ್ರಜ್ಞೆಗೆ ಬರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಾಗಿರುತ್ತೆ. ಆದ್ರಿಂದ ಈ ಕೆಲಸವನ್ನು ನಾನು ಮಾಡ್ಬೇಕು, ನಾನು ಈ ಆಂದೋಲನ ಪ್ರಚಾರಕ್ಕೆ ಹೋಗೋ ಹತ್ರ ಎಲ್ಲ ನಾನು ಪ್ರಮುಖ ವ್ಯಕ್ತಿಗಳನ್ನು ಆಹ್ವಾನಿಸುವ ಪದ್ಧತಿಯನ್ನೇ ಜಾರಿಗೆ ತರಬೇಕು ಅಂತ ಅವರು ಪತ್ರದಲ್ಲಿ ಬರೀತಾರೆ. ಅದನ್ನು ಬರೀತಾರೆ. ಅದೇ ತರ ಆ ಬಂಗಲೆಯಲ್ಲಿ ಅವರು 1 ತಿಂಗಳು ಕಳೀತಾರೆ. ಅವಾಗ ಜನ್ಮಾಷ್ಟಮಿ ಸಮಯ ಹತ್ರ ಬರುತ್ತೆ, ವಿಗ್ರಹ ಪ್ರತಿಷ್ಠಾಪನೆ ಸಮಯ ಹತ್ರ ಆಗುತ್ತೆ. ಅವಾಗ ಅವರು ಪ್ಯಾರಿಸ್ ಭೇಟಿ ನೀಡಿ ರಾಧಾ ಕೃಷ್ಣರ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಬೇಕೆಂದು ಭಗವಾನ್ ಕೋರಿದಾಗ ಪ್ರಭುಪಾದರು ಒಪ್ಕೊಳ್ತಾರೆ. ಪ್ಯಾರಿಸ್ಗೆ ಹೋಗಿ ರಾಧಾ ಕೃಷ್ಣ ವಿಗ್ರಹವನ್ನ ಸ್ಥಾಪನೆ ಮಾಡೋದಕ್ಕೆ. ಇನ್ನು ನೆಕ್ಸ್ಟ್ ಪ್ಯಾರಿಸ್. ಜ್ಯೋತಿಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಎಲ್ಲಿಂದ ಮಾತಾಜಿ? ಭಕ್ತರು. ಪ್ಯಾರಿಸ್ ಆಗಸ್ಟ್ 9, 1973. ಭಕ್ತರು ನಗರದ ಸಭಾಭವನದಲ್ಲಿ ಶ್ರೀಲ ಪ್ರಭುಪಾದರ ಅಧಿಕೃತ ಸ್ವಾಗತಕ್ಕೆ ಏರ್ಪಾಟು ಮಾಡಿದ್ದರು.
ಅಲ್ಲಿ ನಗರದ ಮೇಯರ್ ಮತ್ತು ಆತನ ಸರ್ಕಾರಿ ಸಿಬ್ಬಂದಿ ಉಪಸ್ಥಿತರಿದ್ದರು. ಅವರ ಸಮ್ಮುಖದಲ್ಲಿ ಪ್ರಭುಪಾದರು ಹೇಳಿದರು, ಸರ್ಕಾರಿ ಮುಖಂಡರು ನಾಗರಿಕರಿಗೆ ನಿಜವಾದ ದೈವ ಪ್ರಜ್ಞೆಯನ್ನು ಕಲಿಸದಿದ್ದರೆ ಅವರು ಜವಾಬ್ದಾರರಾದ ಮುಖಂಡರಲ್ಲ. ಮರುದಿನದ ಪತ್ರಿಕೆಯಲ್ಲಿ ಈ ಬಗ್ಗೆ ವರದಿ ಮಾಡುತ್ತಾ ಒಬ್ಬ ವರದಿಗಾರನು ಸ್ವಾಮೀಜಿಯವರು ನೆಪೋಲಿಯನ್ ಬೋನಪಾರ್ಟ್ನನ್ನು ಸಹ ಟೀಕಿಸಿದರೆಂದು ಬರೆದನು. ಭಗವಾನ್, ನಾವು ಅದೇ ತಾನೇ ಪ್ಯಾರಿಸ್ನ 4 ರೂಲೆಸ್ ಮತ್ತಾಜಿ ಒಂದು ನಿಮಿಷ ರೂಲೆಸುಯಲ್ಲಿ ಇರುವ ಹೊಸ ದೇವಾಲಯಕ್ಕೆ ಬಂದಿದ್ದೆವು. 48 ಇಂಚು ಎತ್ತರದ ರಾಧಾ ಮತ್ತು ಕೃಷ್ಣರ ವಿಗ್ರಹಗಳನ್ನು ನಾವು ಪಡೆದಿದ್ದೆವು. ಪ್ರಭುಪಾದರು ತಮ್ಮ ವ್ಯಾಸಾಸನದಲ್ಲಿ ಕುಳಿತು ನಿರ್ದೇಶನಗಳನ್ನು ನೀಡುತ್ತಿದ್ದರು. ಪ್ರದ್ಯುಮ್ನನು ಮಂತ್ರೋಚ್ಚಾರಣೆ ಮಾಡುತ್ತಾ ವಿಗ್ರಹಗಳಿಗೆ ಅಭಿಷೇಕ ಮಾಡುತ್ತಿದ್ದನು. ನಾನು ಪ್ರದ್ಯುಮ್ನನಿಗೆ ಸಹಾಯ ಮಾಡುತ್ತಿದ್ದೆ. ಒಮ್ಮೆ ತಿರುಗಿ ನೋಡಿದಾಗ ಪ್ರಭುಪಾದರು ನನ್ನ ಪಕ್ಕದಲ್ಲೇ ನಿಂತಿದ್ದರು. ಲೇಪನದ ವಸ್ತುಗಳನ್ನು ತಮ್ಮ ಕೈಗಳಲ್ಲಿ ತೆಗೆದುಕೊಂಡು ಅವುಗಳನ್ನು ರಾಧಾರಾಣಿಯ ಮುಖ ಕಮಲಕ್ಕೆ ಲೇಪಿಸುತ್ತಿದ್ದರು. ವಿಗ್ರಹಗಳನ್ನು ಪೀಠದ ಮೇಲೆ ಪ್ರತಿಷ್ಠಾಪಿಸಿದ ಬಳಿಕ ಶ್ರೀಲ ಪ್ರಭುಪಾದರು ಆರತಿ ಮಾಡಿದರು. ನಾನು ಬೇಕಾದ ವಸ್ತುಗಳನ್ನು ಅವರಿಗೆ ನೀಡುತ್ತಾ ನೆರವಾದೆ. ಪ್ರತಿಷ್ಠಾಪನೆಯ ಬಳಿಕ ನಾವು ಶ್ರೀಲ ಪ್ರಭುಪಾದರ ಕೊಠಡಿಗೆ ಹೋದೆವು. ವಿಗ್ರಹಗಳಿಗೆ ದಯವಿಟ್ಟು ನಾಮಕರಣ ಮಾಡಬೇಕೆಂದು ಅವರನ್ನು ಕೋರಿದೆವು. ಅವರು ತಮ್ಮ ಆಸನದಲ್ಲಿ ಹಿಂದಕ್ಕೊರಗಿ ಕೂತು ವಿಗ್ರಹಗಳನ್ನು ರಾಧಾ ಪ್ಯಾರಿಸ್ ಈಶ್ವರ ಎಂದು ಕರೆಯಬೇಕೆಂದು ಹೇಳಿದರು. ಅವರು ಮುಂದುವರಿದು ನಗುತ್ತಾ ಹೀಗೆಂದರು, ಜನ ವಿದ್ಯೆಗೆಂದು ಇಂಗ್ಲೆಂಡಿನತ್ತ ನೋಡುತ್ತಾರೆ, ಇಂದ್ರಿಯ ತೋಷಣೆಗೆಂದು ಪ್ಯಾರಿಸ್ಗೆ ಬರುತ್ತಾರೆ. ಕೃಷ್ಣನು ಕೆಲವು ಗೋಪಿಯರನ್ನು ಫ್ರೆಂಚ್ ಯುವತಿಯರನ್ನು ಪಡೆಯಲು ಪ್ಯಾರಿಸ್ಗೆ ಬಂದಿದ್ದಾನೆ, ಏಕೆಂದರೆ ಪ್ಯಾರಿಸ್ನ ಯುವತಿಯರು ಅತ್ಯಂತ ಸುಂದರವದನೆಯರೆಂದು ಪರಿಗಣಿತರಾಗಿದ್ದಾರೆ. ರಾಧಾರಾಣಿಯು ಪ್ಯಾರಿಸ್ನ ಬಾಲೆಯಂತೆ ಚೆಲುವೆಯಾಗಿದ್ದಾಳೆ. ಗೋಪಿಯರಲ್ಲೆಲ್ಲ ಅತ್ಯಂತ ಚೆಲುವೆಯಾದ ಇವಳನ್ನು ಹುಡುಕಿಕೊಂಡು ಕೃಷ್ಣನು ಇಲ್ಲಿಗೆ ಬಂದಿದ್ದಾನೆ. ಆದ್ದರಿಂದ ಇವನು ಪ್ಯಾರಿಸ್ ಈಶ್ವರ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಸರಿ ಕಮಲ ಮಾತಾಜಿ. ಹರೇ ಕೃಷ್ಣ. ಪ್ಯಾರಿಸ್ಸಿನ ಘಟನೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಪ್ಯಾರಿಸ್ಗೆ ಅಲ್ಲಿ ವಿಗ್ರಹ ಸ್ಥಾಪನೆ ಯಾವ ತರ ಆಯ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ಯಾರಿಸ್ಗೆ ಅವ್ರು ಬಂದಾಗ ಅವರ ಸ್ವಾಗತಕ್ಕೋಸ್ಕರ ನಗರದ ಮೇಯರ್ ಮತ್ತು ಸರ್ಕಾರಿ ಸಿಬ್ಬಂದಿ ಉಪಸ್ಥಿತರಿರ್ತಾರಂತೆ. ಅವರ ಸಮ್ಮುಖದಲ್ಲಿ ಪ್ರಭುಪಾದರು ಅವ್ರು ಹೇಳ್ತಾರೆ, ನಿಜವಾದ ಮುಖಂಡ ಯಾವಾಗ್ಲೂ ದೈವ ಪ್ರಜ್ಞೆ ಉಳ್ಳವನಾಗಿರ್ಬೇಕು. ಅವನು ತನ್ನ ಕೆಳಗಿನವ್ರಿಗೆ ದೈವ ಪ್ರಜ್ಞೆನ ಕಳಿಸ್ಕೊಡ್ಬೇಕು, ಇಲ್ಲದಿದ್ರೆ ಅವರು ಸರಿಯಾದ ಮುಖಂಡರಲ್ಲ ಅಂತ ಹೇಳ್ತಾರೆ. ಅವ್ರ ಜೊತೆ ಮಾತಾಡ್ತಾ ಅದನ್ನೇ ಪತ್ರಿಕೆಯಲ್ಲಿ ವರದಿ ಮಾಡುವಾಗ ವರದಿಗಾರ ಏನ್ ಹೇಳ್ತಾನೆ, ಸ್ವಾಮೀಜಿಯವರು ನೆಪೋಲಿಯನ್ ಬೋನಪಾರ್ಟರನ್ನು ಸಹ ಟೀಕಿಸಿದರು ಅಂತ ಬರೀತಾರೆ. ಅದನ್ನ ಟೀಕೆ ಅಂತ ಅವ್ರು ಹೇಳ್ತಾರೆ. ಪ್ರಭುಪಾದ್ರು ಹೇಳಿದ್ದೇನು, ಯಾರು ಮುಖಂಡರಾಗಿರ್ತಾರೋ ಅವ್ರಿಗೆ ದೈವ ಪ್ರಜ್ಞೆ ಇರಬೇಕು ಅಂತ ಹೇಳ್ತಾರೆ. ಅದನ್ನೇ ಅವನು ಟೀಕೆ ಅಂತ ತಗೊಂತಾರೆ. ಆಮೇಲೆ ಅವರಿಬ್ರು ಭಗವಾನ್ ಮತ್ತೆ ಪ್ರಭುಪಾದ್ರು ಪ್ಯಾರಿಸ್ ನಲ್ಲಿರೋ 4ನೇ ರೂಲೆಸುಯಲ್ಲಿರೋ ಹೊಸ ದೇವಾಲಯ ಎಲ್ಲಿ ಸ್ಥಾಪನೆ ಮಾಡ್ಬೇಕಾಗಿರುತ್ತೋ ಆ ದೇವಾಲಯ ಹತ್ರ ಬರ್ತಾರೆ. ಅಲ್ಲಿ ಅವರು 48 ಇಂಚು ಎತ್ತರ ರಾಧಾಕೃಷ್ಣರ ವಿಗ್ರಹಗಳನ್ನು ಪಡೆದು ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಪ್ರಭುಪಾದರು ವ್ಯಾಸಾಸನದಲ್ಲಿ ಕೂತ್ಕೊಂಡು ಏನ್ ಮಾಡ್ಬೇಕು ಅಂತ ನಿರ್ದೇಶನ ಕೊಡ್ತಾರೆ. ಅವನ ಇನ್ನೊಬ್ಬ ಶಿಷ್ಯ ಪ್ರದ್ಯುಮ್ನ ಮತ್ತೆ ಭಗವಾನ್ ಇಬ್ರು ಅದನ್ನ ಸ್ಥಾಪನೆ ಮಾಡೋದಕ್ಕೆ ಮಾಡಕ್ಕೆ ಸಹಾಯ ಮಾಡ್ತಾ ಇರ್ತಾರೆ. ಪ್ರದ್ಯುಮ್ನ ಅನ್ನೋರು ಮಂತ್ರೋಚ್ಚಾರಣೆ ಮಾಡ್ತಾ ಇರ್ತಾರೆ, ವಿಗ್ರಹಗಳಿಗೆ ಅಭಿಷೇಕ ಮಾಡ್ತಾ ಇರ್ತಾರೆ. ಇನ್ನು ಭಗವಾನ್ ಅನ್ನೋರು ಅವರಿಗೆ ಸಹಾಯ ಮಾಡ್ತಾ ಇರ್ತಾರೆ. ಪ್ರಭುಪಾದರು ವ್ಯಾಸಾಸನ ಕೂತ್ಕೊಂಡು ಅವರಿಗೆ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ ಏನ್ ಮಾಡ್ಬೇಕು ಅಂತ. ಸ್ವಲ್ಪ ಹೊತ್ತಾದ್ಮೇಲೆ ಅವರೇ ಬಂದು ನಿಂತ್ಕೊಂಡು ರಾಧಾರಾಣಿಯ ಮುಖಕ್ಕೆ ಲೇಪನವನ್ನು ಮಾಡಿ ಆಮೇಲೆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ, ಆರತಿ ಮಾಡ್ತಾರೆ. ಆಮೇಲೆ ಪ್ರಭುಪಾದ್ರೆ ಎದ್ದು ಆರತಿ ಮಾಡ್ತಾರೆ. ಅವ್ರಿಗೆ ಬೇಕಾಗಿರೋ ವಸ್ತುಗಳನ್ನ ಭಗವಾನ್ ಮತ್ತೆ ಪ್ರದ್ಯುಮ್ನ ಅನ್ನೋರು ಅವ್ರಿಗೆ ಸಹಾಯ ಮಾಡ್ತಾ ಕೊಡ್ತಾ ಇರ್ತಾರೆ. ಆ ಪ್ರತಿಷ್ಠಾಪನೆ ಬಳಿಕ ಅವರು ಹೋಗ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಈ ವಿಗ್ರಹಕ್ಕೆ ಪ್ರತಿಷ್ಠಾಪನೆ ಆಯ್ತು, ಈಗ ರಾಧಾಕೃಷ್ಣ ವಿಗ್ರಹಕ್ಕೆ ಒಂದು ಹೆಸರು ಕೊಡಿ ಅಂತ. ಅವಾಗ ಪ್ರಭುಪಾದ್ರು ಅದಕ್ಕೆ ರಾಧಾ ಪ್ಯಾರಿಸ್ ಈಶ್ವರ ಅಂತ ಕರಿಬೇಕು ಅಂತ ಹೇಳ್ತಾರೆ. ಏನಕ್ಕೆ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಜನ ವಿದ್ಯೆ ಕಲಿಯಕ್ಕೆ ಇಂಗ್ಲೆಂಡಿಗೆ ಹೋಗ್ತಾರೆ, ಆದ್ರೆ ಪ್ಯಾರಿಸ್ಗೆ ಯಾಕೆ ಹೋಗ್ತಾರೆ? ತಮ್ಮ ಇಂದ್ರಿಯ ತೋಷಣೆ ಅಂದ್ರೆ ಇಂದ್ರಿಯಗಳಿಗೆ ತೃಪ್ತಿಗೆ ಅಂದ್ರೆ ಚೆಲುವೆಯಾದ ಹುಡುಗಿಯರನ್ನು ನೋಡೋದಕ್ಕೆ ಜನ ಎಲ್ಲ ಪ್ಯಾರಿಸ್ಗೆ ಹೋಗ್ತಾರೆ. ಅದೇ ತರ ಇಲ್ಲಿ ಕೃಷ್ಣನು ಸಹ ತನ್ನ ಸುಂದರಿಯಾದ ಗೋಪಿ ಈ ಪ್ಯಾರಿಸಿನ ಬಾಲೆ ರಾಧಾರಾಣಿ ಪ್ಯಾರಿಸಿನ ಬಾಲೆಯಾಗಿ ತುಂಬಾ ಚೆಲುವೆಯಾಗಿದ್ದಾಳೆ ಅಂತವ್ರನ್ನ ನೋಡೋದಕ್ಕೆ ಕೃಷ್ಣ ಇಲ್ಲಿಗೆ ಬಂದಿದ್ದಾನೆ. ಆದ್ರಿಂದ ಇವನಿಗೆ ಪ್ಯಾರಿಸ್ ಈಶ್ವರ ಅಂತ ಹೆಸರು ಕೊಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾ.
ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಮಂಜುಳಾ ಮಾತಾಜಿ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ. ಆಗಸ್ಟ್ 15 ಹೋಯ್ತದು. ಆಗಸ್ಟ್ 15 ಪ್ರಭುಪಾದರು ಲಂಡನ್ನಿಗೆ ಹಿಂತಿರುಗಿದರು. ಭಾರತದಿಂದ ಈಚೆಗೆ ಬಂದಿದ್ದ ಪತ್ರಗಳಿಗೆ ಗಮನ ಕೊಟ್ಟರು. ಹೈದರಾಬಾದಿನಲ್ಲಿದ್ದ ಇಸ್ಕಾನ್ನ ಜಮೀನಿಗೆ ಸಂಬಂಧಿಸಿದ ಕ್ರಯಪತ್ರದ ವಿಚಾರದಲ್ಲಿ ಒಂದು ಕಾನೂನಿನ ತೊಡಕು ಉದ್ಭವಿಸಿತ್ತು. ಪ್ರಭುಪಾದರು ತಮ್ಮ ಶಿಷ್ಯನಾದ ಮಹಾಂಶನಿಗೆ ಪತ್ರ ಬರೆದು ಮುಂಬಯಿಯ ವ್ಯವಹಾರದಂತಹ ಇನ್ನೊಂದು ತೊಡಕಿಗೆ ಸಿಕ್ಕಿ ಬೀಳದಂತೆ ಹುಷಾರಾಗಿರಲು ಎಚ್ಚರಿಕೆ ನೀಡಿದರು. ಇನ್ನೊಂದು ಪತ್ರದಿಂದ ವೃಂದಾವನದ ದೇವಾಲಯ ನಿರ್ಮಾಣದ ಕೆಲಸವು ಭರದಿಂದ ಸಾಗುತ್ತಿರುವುದು ತಿಳಿಯಿತು. ಪ್ರಭುಪಾದರು ಬರೆದರು, ವೃಂದಾವನದ ದೇವಾಲಯದ ನಮ್ಮ ಯೋಜನೆಯನ್ನು ನೀವು ಸಂಪೂರ್ಣವಾಗಿ ತನ್ಮಯರಾಗಿರುವುದನ್ನು ಹಾಗೂ ಅದನ್ನು ಕಾರ್ಯಗತಗೊಳಿಸಲು ನಿಮ್ಮ ಬುದ್ಧಿಶಕ್ತಿಯನ್ನು ಬಳಸುತ್ತಿರುವುದನ್ನು ತಿಳಿದು ಸಂತೋಷವಾಗಿದೆ. ಅದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಲು ಕೃಷ್ಣನು ನಿಮಗೆ ಬುದ್ಧಿಶಕ್ತಿಯನ್ನು ನೀಡಲೆಂದು ನಾನು ಸದಾ ಪ್ರಾರ್ಥಿಸುತ್ತಿದ್ದೇನೆ. ಹವಾಯಿಯ ಶಿಷ್ಯನೊಬ್ಬನಿಗೆ ಪತ್ರ ಬರೆದು ಅವನ ಹಿಂದಿನ ಪತ್ರಕ್ಕೆ ಉತ್ತರಿಸಲು ಸಾಧ್ಯವಾಗದೆ ಹೋದದ್ದಕ್ಕೆ ಪ್ರಭುಪಾದರು ಕ್ಷಮೆ ಕೋರಿದರು. ಮಿಸ್ಟರ್ ಎನ್ ಅವರ ಜುಹು ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳುವ ವಿಚಾರದಲ್ಲಿ ನಾನು ಮುಂಬಯಿಯಲ್ಲಿದ್ದಾಗ ಮಗ್ನನಾಗಿದ್ದೆ. ಆದರೆ ಅವರೀಗ ಮರಣ ಹೊಂದಿದ್ದಾರೆ. ಆದರೆ ಅನೇಕ ಅಡ್ಡಿ ಆತಂಕಗಳನ್ನು ಸೃಷ್ಟಿಸಿ ಹೋಗಿದ್ದಾರೆ. ಈಗಲೂ ಲೋಪದೋಷಗಳಿವೆ, ಆದರೆ ವಿಳಂಬವಿಲ್ಲದೆ ಅವು ಬಗೆಹರಿಯುತ್ತವೆ ಎಂಬ ಭರವಸೆಯಲ್ಲಿ ನಾನಿದ್ದೇನೆ. ಮುಂಬಯಿಯಲ್ಲಿದ್ದ ತಮಾಲಕೃಷ್ಣ ಗೋಸ್ವಾಮಿಗೆ ಪತ್ರ ಬರೆಯುವಾಗ ಪ್ರಭುಪಾದರು ಎಂದಿನಂತೆ ಅಲ್ಲಿನ ತೊಂದರೆಗಳಿಗೆ ಗಮನ ಹರಿಸಿದರು. ಭಕ್ತರು ಜಮೀನನ್ನು ಸ್ವಾಧೀನಕ್ಕೆ ತೆಗೆದುಕೊಂಡಿದ್ದರು ಮತ್ತು ಅಲ್ಲಿ ಒಂದು ತಾತ್ಕಾಲಿಕ ದೇವಾಲಯವನ್ನು ಪುನರ್ ನಿರ್ಮಿಸಿದರು. ಆದರೆ ಕ್ರಯಪತ್ರದ ತೊಡಕು ಸದ್ಯದಲ್ಲಿ ಇತ್ಯರ್ಥವಾಗುವ ಸೂಚನೆಗಳಿರಲಿಲ್ಲ. ಸಾಕಾ ಮಾತಾಜಿ? ಓದಿ ಮಾತಾಜಿ. ಶ್ರೀಮತಿ ಎನ್ ನಮಗೆ ಜಮೀನನ್ನು ಮಾರದಿದ್ದರೆ ನಾವು ಮುಂದಿನ ಹೆಜ್ಜೆಯಾಗಿ ಏನು ಕ್ರಮ ಕೈಗೊಳ್ಳಬೇಕು? ನಮ್ಮಿಂದ ಜಮೀನನ್ನು ಬಲಾತ್ಕಾರವಾಗಿ ಕಿತ್ತುಕೊಳ್ಳಲು ಆಕೆ ಪ್ರಯತ್ನಿಸಿದ್ದರ ವಿರುದ್ಧವಾಗಿ ನಾವು ಕ್ರಿಮಿನಲ್ ಮೊಕದ್ದಮೆ ಹೂಡಿದ್ದೆವಲ್ಲ, ಅದೇನಾಯಿತು? ಆಕೆ ನಮಗೆ ಜಮೀನನ್ನು ಮಾರದಿದ್ದರೆ ಮತ್ತು ಅದೇ ವೇಳೆಗೆ ನಮ್ಮಿಂದ ಪಡೆದ ಹಣವನ್ನು ಬಡ್ಡಿ ಮತ್ತು ಹಾನಿಗಳ ಪರಿಹಾರದೊಂದಿಗೆ ಹಿಂತಿರುಗಿಸದಿದ್ದರೆ ಹಾಗೂ ಮತ್ತೆ ಮತ್ತೆ ನಮ್ಮಿಂದ ಜಮೀನನ್ನು ಕಸಿಯಲು ಯತ್ನಿಸಿದರೆ ನಾವೇನು ಕ್ರಮಗಳನ್ನು ಕೈಗೊಳ್ಳಬೇಕು? ಆಕೆ ನಮಗೆ ಬೇಕಾದಷ್ಟು ತೊಂದರೆ ತಾಪತ್ರಯ ನೀಡಿದ್ದಾಳೆ. ಮಾಯಾಪುರದ ಶಿಷ್ಯರಿಗೆ ಪ್ರಭುಪಾದರು ಬರೆದರು. ಹೌದು, ನಾನು ಹಿಂತಿರುಗುವ ಮೊದಲು ಮಾಯಾಪುರದ ನಿರ್ಮಾಣ ಕಾರ್ಯವು ಪೂರ್ತಿಯಾಗಿ ಮುಗಿದಿರಬೇಕು. ಮುಂದಿನ ಬಾರಿ ನಾನಲ್ಲಿಗೆ ಬಂದಾಗ ಕೆಲಸಗಾರರ ಮತ್ತು ಬಡಗಿಗಳ ಟಕ್ ಟಕ್ ಎಂಬ ಶಬ್ದ ಇರಬಾರದು. ನಾನು ಮಾಯಾಪುರದಲ್ಲೇ ನನ್ನ ವಾಸವನ್ನು ಮುಂದುವರಿಸುತ್ತಿದ್ದೆ, ಆದರೆ ಸುತ್ತಿಗೆಗಳ ಶಬ್ದ ನನ್ನನ್ನು ಅಲ್ಲಿಂದ ಓಡಿಸಿತು. ನೀವು ಕೆಲಸ ಮುಗಿಸಿದ ಬಳಿಕ ನಾನಲ್ಲಿಗೆ ಬರುತ್ತೇನೆ, ಇಲ್ಲದಿದ್ದರೆ ಇಲ್ಲ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಗಾಯತ್ರಿ ಆರ್ ಮಾತಾಜಿ ಹರೇ ಓದಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಅಮೆರಿಕಾದಿಂದ ಬಂದ 10 ಪತ್ರಗಳಿಗೂ ಪ್ರಭುಪಾದರು ಉತ್ತರಿಸಿದರು. ಅಲ್ಲಿನ ಭಕ್ತರ ಪ್ರಭುಪಾದರ ಪುಸ್ತಕಗಳ ವಿತರಣೆಗೆ ಹೆಚ್ಚಿನ ಗಮನ ಕೊಟ್ಟಿದ್ದರು. ಅವರ
ಪತ್ರಗಳಲ್ಲಿ ಅತ್ಯಂತ ಗಂಭೀರ ಪ್ರಶ್ನೆಗಳಿದ್ದವು. ಪ್ರಭುಪಾದರು ಮಾತ್ರವೇ ಅವುಗಳನ್ನು ಬಗೆಹರಿಸಬಲ್ಲವರಾಗಿದ್ದರು. ಪುಸ್ತಕಗಳ ವಿತರಣೆ ಎಷ್ಟು ಮುಖ್ಯ. ಪುಸ್ತಕಗಳನ್ನು ಸಾರ್ವಜನಿಕವಾಗಿ ವಿತರಣೆ ಮಾಡಲು ಹೆಚ್ಚು ಅನುಕೂಲವಾಗುವಂತೆ ಅವರು ತಮ್ಮ ಕಾವಿ ನಿಲುವಂಗಿಗಳನ್ನು ತೊರೆದು ಪಾಶ್ಚಾತ್ಯ ಉಡುಪುಗಳನ್ನು ತೊಡಬಹುದೇ? ಬೀದಿಗಳಲ್ಲಿ ಕೀರ್ತನೆ ಪುಸ್ತಕಗಳ ವಿತರಣೆಗಿಂತ ಹೆಚ್ಚು ಮುಖ್ಯವೇ? ಹಳ್ಳಿಗಾಡುಗಳಿಗೆ ಬಸ್ಸು ಮತ್ತು ವ್ಯಾನುಗಳನ್ನು ಕೊಂಡೊಯ್ಯಬಹುದೇ? ಅವುಗಳಲ್ಲಿ ವಿಗ್ರಹಗಳನ್ನು ತೆಗೆದುಕೊಂಡು ಹೋಗಬಹುದೇ? ಭಕ್ತರು ಪ್ರಭುಪಾದರಿಗೆ ಬರೆದ ಪತ್ರಗಳಲ್ಲಿ ಸಾಮಾನ್ಯವಾಗಿ ತಮ್ಮ ಅಭಿಪ್ರಾಯಗಳನ್ನು ಸೂಚಿಸುತ್ತಿದ್ದರು. ಆದರೂ ಪ್ರಭುಪಾದರ ಖಚಿತ ಉತ್ತರಕ್ಕಾಗಿ ಗೌರವದಿಂದ ಕಾಯುತ್ತಿದ್ದರು. ಕೃಷ್ಣ ಪ್ರಜ್ಞಾ ಆಂದೋಲನವು ಈಗ ವಿಸ್ತಾರಗೊಂಡಿತ್ತು ಮತ್ತು ಇನ್ನೂ ವಿಸ್ತಾರಗೊಳ್ಳುವ ಸಾಮರ್ಥ್ಯ ಹೊಂದಿತ್ತು. ಇಸ್ಕಾನ್ನಲ್ಲಿ ಪ್ರಭುಪಾದರ ಅಭಿಮತವು ಎಷ್ಟು ಶಕ್ತಿಶಾಲಿಯಾಗಿತ್ತೆಂದರೆ ಹಲವಾರು ವರ್ಷಗಳ ಕಾಲ ಜಾರಿಯಲ್ಲಿರುವಂತಹ ಕಾರ್ಯನೀತಿಯನ್ನು ಅದು ಸ್ಥಾಪಿಸುತ್ತಿತ್ತು. ಪ್ರಭುಪಾದರು ಬಂಗಲೆಯಲ್ಲಿ ತಮ್ಮ ದೈನಂದಿನ ಸ್ನಾನ, ಊಟ ಮತ್ತು ಅತಿಥಿಗಳಿಗೆ ಭೇಟಿ ಮುಂತಾದ ಚಟುವಟಿಕೆಗಳಲ್ಲಿ ತೊಡಗಿರುತ್ತಾ ತಮ್ಮ ಕೊಠಡಿಯಲ್ಲಿ ಸುಮ್ಮನೆ ಕುಳಿತಿರುವಂತೆ ಕಾಣುತ್ತಿದ್ದರು. ಆದರೆ ಅದೇ ವೇಳೆಗೆ ಅವರು ಜಗತ್ತಿನಾದ್ಯಂತ ಸಹಸ್ರಾರು ಯುವಕ ಯುವತಿಯರಿಗೆ ನಿರ್ದೇಶನಗಳನ್ನು ನೀಡಿ ಅವರನ್ನು ಮಾಯೆಯ ವಿರುದ್ಧ ಯುದ್ಧಕ್ಕೆ ಕಳುಹಿಸುತ್ತಿದ್ದರು. ನನ್ನ ಪುಸ್ತಕಗಳನ್ನು ವಿತರಿಸಲೆಂದು ಪಾಶ್ಚಾತ್ಯ ಉಡುಗೆಗಳನ್ನು ತೊಟ್ಟು ಹೋಗುವುದಕ್ಕೆ ನನಗೆ ಅಭ್ಯಂತರವಿಲ್ಲ. ನಾನು ಸದಾ ನಿಲುವಂಗಿಗಳನ್ನು ತೊಡಬೇಕಾದ ಅಗತ್ಯವಿಲ್ಲ. ಆದರೆ ಶಿಖೆ ಮತ್ತು ತಿಲಕಗಳನ್ನು ನಾವು ಸದಾ ಉಳಿಸಿಕೊಳ್ಳಬೇಕು. ಆದರೆ ನೀವು ವರ್ಣಿಸಿದಂತೆ ಬಿಗ್ ಅಥವಾ ಹ್ಯಾಟನ್ನು ಧರಿಸಬಹುದು. ಕೃಷ್ಣ ಪ್ರಜ್ಞೆಯನ್ನು ಕಾರ್ಯಗತಗೊಳಿಸಲು ಯಾವುದು ಅನುಕೂಲವೋ ಅದನ್ನು ನಾವು ಅನುಸರಿಸಬೇಕು. ನಮ್ಮ ನಿಯಮಗಳನ್ನು ಮರೆಯಬೇಡಿ. ಆದರೆ ಕೆಲವೊಮ್ಮೆ ಪುಸ್ತಕಗಳ ವಿತರಣೆಗಾಗಿ ನಾವು ಇಂತಹ ಮಾರ್ಗಗಳನ್ನು ಅನುಸರಿಸಬಹುದು. ಹೇಗೋ ಮಾಡಿ ಪುಸ್ತಕಗಳನ್ನು ವಿತರಿಸಿ ಕೀರ್ತನೆ ಮಾಡಲು ನೀವು ಜನರ ಮನಸ್ಸನ್ನು ಕೊಂಚ ಒಲಿಸಲು ಶಕ್ತರಾಗಿ ಬಿಡುವುದಾದರೆ ನಿಮ್ಮ ಉಡುಪು ಹೇಗಿದ್ದರೂ ಪರವಾಗಿಲ್ಲ. ಪುಸ್ತಕಗಳನ್ನು ಸಮೃದ್ಧವಾಗಿ ವಿತರಿಸಬೇಕೆಂದು ಪ್ರಭುಪಾದರ ಆಜ್ಞೆಯನ್ನು ಈಡೇರಿಸುವಲ್ಲಿ ಗುರಿಯು ಮಾರ್ಗಗಳನ್ನು ಎಷ್ಟು ಮಾತ್ರ ಸಮರ್ಥಿಸುತ್ತದೆ ಎಂಬ ಬಗ್ಗೆ ಸ್ಪಷ್ಟೀಕರಣ ನೀಡಬೇಕೆಂದು ಭಕ್ತರು ಮತ್ತೆ ಮತ್ತೆ ಕೋರುತ್ತಿದ್ದರು. ಶ್ರೀಲ ಪ್ರಭುಪಾದರು ಯಾವುದೇ ಲೌಕಿಕ ಉದ್ದೇಶಗಳನ್ನು ಹೊಂದಿರಲಿಲ್ಲವಾದ್ದರಿಂದ ಕೃಷ್ಣ ಪ್ರಜ್ಞೆಗಾಗಿ ಏನು ಮಾಡಬೇಕೆಂಬುದನ್ನು ಸ್ಪಷ್ಟವಾಗಿ ಕಾಣಬಲ್ಲವರಾಗಿದ್ದರು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸಂಕೀರ್ತನ ಸಂಚಾರ ತಂಡಗಳ ಬಗ್ಗೆ ಹಾಗೂ ಪುಸ್ತಕಗಳ ವಿತರಣೆಯ ಬಗ್ಗೆ ನೀವು ಎತ್ತಿರುವ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಹೇಳಬೇಕೆಂದರೆ, ಹೌದು, ನಮಗೆ ಹಣದ ಅಗತ್ಯವಿದೆ. ಆದ್ದರಿಂದ ಪುಸ್ತಕಗಳನ್ನು ಮಾರುವುದೇ ನಿಜವಾದ ಪ್ರಚಾರ. ಪುಸ್ತಕಗಳಿಗಿಂತ ಚೆನ್ನಾಗಿ ಯಾರು ಮಾತಾಡಬಲ್ಲರು ಕೊಂಡವನು ಕೊನೆಯ ಪಕ್ಷ ಅದರಲ್ಲಿ ಕಣ್ಣಾಡಿಸುತ್ತಾನೆ. ನಿಜವಾದ ಪ್ರಚಾರವೆಂದರೆ ಪುಸ್ತಕಗಳನ್ನು ಮಾರುವುದು. ಜನರಿಗೆ ಕಿರಿಕಿರಿಯಾಗದಂತೆ ಅವರಿಗೆ ಪುಸ್ತಕಗಳನ್ನು ಮಾರುವ ಕೌಶಲ್ಯವನ್ನು ನೀವು ಕಲಿಯಬೇಕು. ನೀವು 3 ನಿಮಿಷ ಭಾಷಣ ಮಾಡುವುದರಿಂದ ಏನು ಪ್ರಯೋಜನ? ಆದರೆ 1 ಪುಟ ಓದಿದರೆ ಓದಿದವನ ಜೀವನವೇ ಬದಲಾಗಬಹುದು. ಆದರೆ ಯಾರಿಗೂ ನಾವು ಕಿರಿಕಿರಿ ಉಂಟು ಮಾಡಬಾರದು. ನಿಮ್ಮ ಆಕ್ರಮಣಕಾರಿ ತಂತ್ರಗಳಿಂದ ಯಾರಾದರೂ ಬೇಸತ್ತು ಪುಸ್ತಕ ಕೊಳ್ಳದೆ ಹೊರಟು ಅದು ನಿಜಕ್ಕೂ ಯಶಸ್ವಿಯಾದ ಪ್ರಚಾರ. ಅದೇ ಆತ ಪುಸ್ತಕ ಕೊಂಡರೆ ಅದು ನಿಜಕ್ಕೂ ಯಶಸ್ವಿಯಾದ ಪ್ರಚಾರ. ಅದು ನನ್ನ ಗುರು ಮಹಾರಾಜರು ನೀಡುತ್ತಿದ್ದ ಅರ್ಹತಾ ಪತ್ರ. ಯಾರಾದರೂ ಒಬ್ಬ ಬ್ರಹ್ಮಚಾರಿ 1 ಪೈಸೆಯ ಪತ್ರಿಕೆ ಮಾರಿದರೆ ಅಥವಾ ಇನ್ನೊಬ್ಬ ಬ್ರಹ್ಮಚಾರಿ ಹಲವು ಪ್ರತಿಗಳನ್ನು ಮಾರಿದರೆ ಅವರಿಗೆ ತುಂಬಾ ಸಂತೋಷವಾಗುತ್ತಿತ್ತು. ಆಹಾ, ನೀನೆಷ್ಟು ಒಳ್ಳೆಯವನು ಎಂದು ಅವನನ್ನು ಹೊಗಳುತ್ತಿದ್ದರು. ಆದ್ದರಿಂದ ಸಾಹಿತ್ಯದ ವಿತರಣೆ ನಮ್ಮ ನಿಜವಾದ ಪ್ರಚಾರ. ಇದನ್ನು ಚೆನ್ನಾಗಿ ನಿರ್ವಹಿಸದಿದ್ದರೆ ಅದು ನಿಮ್ಮ ದೋಷ. ನಿಮ್ಮ ಪ್ರಚಾರದ ಯಶಸ್ಸು ನೀವು ಎಷ್ಟು ಪುಸ್ತಕಗಳನ್ನು ಮಾರಿದ್ದೀರಿ ಎಂಬುದರಿಂದ ಸಮರ್ಥಿತವಾಗುತ್ತದೆ. ನೀವು ಏನನ್ನೇ ಮಾರಬೇಕಾದರೂ ಅದನ್ನು ಕೊಂಚ ಪ್ರಚಾರ ಮಾಡಬೇಕಾಗುತ್ತದೆ. ಪುಸ್ತಕ ಕೊಂಡವನು ಕೃಷ್ಣ ಸೇವೆಗಾಗಿ ಕೊಂಚ ಹಣ ಕೊಡುತ್ತಾನೆ. ಅದು ಅವನ ಸುದೈವ. ಏಕೆಂದರೆ ಕಿಂಚಿತ್ ಅಲೌಕಿಕ ಜ್ಞಾನವನ್ನು ಓದಲು ಅವನಿಗೆ ಅವಕಾಶ ದೊರೆಯುತ್ತದೆ. ಆದರೆ ನಿಮ್ಮಿಂದ ಕಿರಿಕಿರಿಗೊಂಡು ಅವನು ಹೊರಟು ಹೋದರೆ ನಿಮ್ಮ ಬುದ್ಧಿವಂತಿಕೆಯ ಕೊರತೆಯನ್ನಷ್ಟೇ ಅದು ತೋರಿಸುತ್ತದೆ.
ಪ್ರಭುಪಾದರ ನಿರ್ದೇಶನಗಳು ಅವರ ಶಿಷ್ಯರಿಗೆ ಎಷ್ಟು ಮುಖ್ಯವಾಗಿದ್ದವೆಂದರೆ ಅವರ ಪತ್ರವು ಸ್ವತಃ ಅವರ ಹಾಜರಾತಿಯಷ್ಟೇ ಪ್ರಭಾವಶಾಲಿಯಾಗಿರುತ್ತಿತ್ತು. ಇಂತಹ ಪತ್ರಗಳ ಮೂಲಕ ಅವರು ಜಗತ್ತಿನಾದ್ಯಂತ ತಮ್ಮ ಶಿಷ್ಯರ ಜೀವನ ಮತ್ತು ವ್ಯವಹಾರಗಳನ್ನು ನಿಭಾಯಿಸುತ್ತಿದ್ದರು. ಪ್ರತಿದಿನ ಬೆಳಿಗ್ಗೆ ಪತ್ರಗಳನ್ನು ಓದಿಸುತ್ತಿದ್ದರು ಮತ್ತು ಸಾಮಾನ್ಯವಾಗಿ ತಡಮಾಡದೆ ಉತ್ತರ ಬರೆಸುತ್ತಿದ್ದರು. ಗುರುವಿನ ಒಪ್ಪು ಅಥವಾ ಹಾಜರಾತಿಗಿಂತ ಅವರ ವಾಣಿ ಅಥವಾ ಆಜ್ಞೆಯು ಹೆಚ್ಚು ಮುಖ್ಯವೆಂದು ಅವರು ಆಗಾಗ ಹೇಳುತ್ತಿದ್ದರು. ಹೀಗೆ ತಮ್ಮ ಪತ್ರಗಳ ಮೂಲಕ ಅವರು ತಮ್ಮ ನಿಷ್ಠಾವಂತ ಅನುಯಾಯಿಗಳ ಕೃಷ್ಣ ಪ್ರಜ್ಞೆಯ ಪಥವನ್ನೂ ಸ್ಥಾಪಿಸಿ ಬೆಳಗುತ್ತಿದ್ದರು. ಈಗ ಅಮೆರಿಕಾದಲ್ಲಿ ಪ್ರಭುಪಾದರ ಪ್ರಚಾರವು ಮುಖ್ಯವಾಗಿ ಪುಸ್ತಕಗಳ ವಿತರಣೆಯ ಮೂಲಕ ನಡೆಯುತ್ತಿತ್ತು. ಅದೇ ಭಾರತದಲ್ಲಿ ದೇವಾಲಯಗಳ ಸ್ಥಾಪನೆಯ ಮೂಲಕ ನಡೆಯುತ್ತಿತ್ತು. ಆದರೆ ಎರಡೂ ವಿಧಾನಗಳು ಪ್ರಭುಪಾದರಿಗೆ ಒಂದೇ ಆಗಿದ್ದವು. ಅವರ ದರ್ಶನವು ಜಗತ್ತಿನಾದ್ಯಂತ ಹರಡಿತ್ತಾದರೂ ಅವರು ತಮ್ಮ ಗುರುವಿನ ಒಬ್ಬ ವಿನಮ್ರ ಸೇವಕನೆಂದು ಮಾತ್ರ ಭಾವಿಸಿದ್ದರು ಮತ್ತು ಹಾಗೆಯೇ ತಮ್ಮನ್ನು ಕರೆದುಕೊಳ್ಳುತ್ತಿದ್ದರು. ತಮ್ಮ ಬಂಗಲೆಯ ಹುಲ್ಲುಹಾಸಿನ ಮೇಲೆ ಪ್ರಶಾಂತವಾಗಿ ಕುಳಿತು ಪುಟ್ಟ ಮಕ್ಕಳನ್ನು ಛೇಡಿಸುತ್ತಿರಲಿ ಅಥವಾ ಬದ್ಧಾತ್ಮರ ಮಡಿಲುಗಳಿಗೆ ಲಕ್ಷಾಂತರ ಪುಸ್ತಕಗಳನ್ನು ಸುರಿಯಲು ತಮ್ಮ ಸೈನ್ಯಾಧಿಕಾರಿಗಳಲ್ಲೊಬ್ಬನಿಗೆ ನಿರ್ದೇಶನ ನೀಡುತ್ತಿರಲಿ ಅಥವಾ ಶ್ರೀಮದ್ ಭಾಗವತದ ಭಾವಾರ್ಥಗಳ ಬಗ್ಗೆ ಗಂಭೀರವಾದ ಧ್ಯಾನದಲ್ಲಿರಲಿ ಅಥವಾ ಮುಂಬೈಯಲ್ಲಿ ಶ್ರೀಮತಿ ಎನ್ ಮಾಡುತ್ತಿರಬಹುದಾದ ಕುಟಿಲೋಪಾಯಗಳ ಬಗ್ಗೆ ಚಿಂತಿಸುತ್ತಿರಲಿ, ಪ್ರಭುಪಾದರು ಸದಾ ತಮ್ಮ ಗುರು ಮಹಾರಾಜರಿಗೆ ಸೇವೆ ಸಲ್ಲಿಸಲು ಯತ್ನಿಸುತ್ತಿದ್ದರು. ಸಾಕ ಮಾತಾಜಿ? ಹರೇ ಕೃಷ್ಣ. ಗೀತಾ ಕೋಡಿಕಲ್ ಅದನ್ನ ಓದಿ ಮುಗಿಸಿ ಮಾತಾಜಿ. ನಾನ ಮಾತಾಜಿ? ಗೀತಾ ಕೋಡಿಕಲ್. ಶ್ರೀಲ ಪ್ರಭುಪಾದರಿಗೆ ಮುಂಬೈಯಿಂದ ಒಂದು ತುರ್ತು ದೂರವಾಣಿ ಕರೆ ಬಂದಿತು. ಪ್ರಭುಪಾದರು ಸ್ವತಃ ಮುಂಬೈಗೆ ಬಂದು ಶ್ರೀಮತಿ ಅವರೊಂದಿಗೆ ಜುಹು ಜಮೀನಿನ ಕ್ರಯವನ್ನು ಇತ್ಯರ್ಥಗೊಳಿಸಬೇಕೆಂದು ಗಿರಿರಾಜನು ಬಯಸಿದನು. ಅವನೊಬ್ಬ ಹೊಸ ವಕೀಲರಾದ ಶ್ರೀ ಬಕೀಲ್ ಅವರೊಂದಿಗೆ ಸಮಾಲೋಚಿಸಿದ್ದನು. ಅವರ ಅಭಿಪ್ರಾಯದಂತೆ ಇತ್ಯರ್ಥಕ್ಕೆ ಪ್ರಭುಪಾದರು ಸ್ವತಃ ಬರುವುದು ಅಗತ್ಯವಾಗಿತ್ತು. ಇಸ್ಕಾನ್ನ ಇನ್ನೊಬ್ಬ ವಕೀಲರಾದ ಶ್ರೀ ಚಂದವಲ್ ಸಹ ಪ್ರಭುಪಾದರು ಕೂಡಲೇ ಮುಂಬೈಗೆ ಬರಬೇಕೆಂದು ಸಲಹೆ ನೀಡಿದ್ದರು. ಅದರಿಂದ ಗಿರಿರಾಜನು ಪ್ರಭುಪಾದರನ್ನು ದೂರವಾಣಿಯ ಮೂಲಕ ಸಂಪರ್ಕಿಸಿ ದಯವಿಟ್ಟು ಕೂಡಲೇ ಬಂದು ಶ್ರೀಮತಿ ಅವರೊಂದಿಗೆ ಕ್ರಯದ ವ್ಯವಹಾರಗಳನ್ನು ಅಂತಿಮವಾಗಿ ಇತ್ಯರ್ಥಗೊಳಿಸಬೇಕೆಂದು ಕೋರಿದನು. ಪ್ರಭುಪಾದರು ಒಪ್ಪಿದರು. ಲಂಡನ್ನಿನಲ್ಲಿ ಇನ್ನೊಂದು ವಾರವಿದ್ದು ಜನ್ಮಾಷ್ಟಮಿಯನ್ನು ಮುಗಿಸಿಕೊಂಡು ಬಳಿಕ ಮುಂಬೈಗೆ ಹಿಂತಿರುಗಲು ಅವರು ನಿರ್ಧರಿಸಿದರು. ಹರೇ ಕೃಷ್ಣ ಮಾತಾಜಿ. ಇದು ಓದಿ ಮಾತಾಜಿ. ಸ್ವಲ್ಪವೇ ಇರುತ್ತದೆ. ಆಗಸ್ಟ್ 21 ಇಂಗ್ಲೆಂಡ್ನಲ್ಲಿ ಭಾರತದ ರಾಯಭಾರಿಯಾದ ಎಸ್ ಗೋತ್ರರವರು ಜನ್ಮಾಷ್ಟಮಿಯ ಸಮಾರಂಭದಲ್ಲಿ ಭಾಗವಹಿಸಿದರು. ಪ್ರಭುಪಾದರನ್ನು ಸಭೆಗೆ ಪರಿಚಯಿಸುತ್ತಾ ಅವರು ಪ್ರಭುಪಾದರು ಶ್ರೇಷ್ಠ ಕಾರ್ಯಗಳನ್ನು ಪ್ರಶಂಸಿಸಿದರು. ಪ್ರಭುಪಾದರು ಮಾತಾಡುತ್ತಾ ಕೃಷ್ಣನ ಆಗಮನವನ್ನು ಪ್ರಕ್ಷುಬ್ಧ ಭೌತಿಕ ಜಗತ್ತಿಗೆ ಶಾಂತಿಯ ದ್ವಾರವನ್ನು ತೆರೆಯಲು ಬಂದ ಬೀಗದ ಕೈ ಎಂದು ವರ್ಣಿಸಿದರು. ಅವರು ನುಡಿದರು, ಮುಖ್ಯವಾಗಿ ಭಾರತದಲ್ಲಿ ನಾವು ದೇವರನ್ನು ಅರಿತುಕೊಳ್ಳಲು ನಮಗೆ ವಾಸ್ತವವಾಗಿ ಶಾಂತಿಯನ್ನು ನೀಡುತ್ತಿರುವ ಯಾವುದನ್ನು ನಾವು ಸ್ವೀಕರಿಸಲು ಸಿದ್ಧರಿಲ್ಲ. ಇದು ನಮಗೆ ಬಡಿದಿರುವ ರೋಗ. ಆದ್ದರಿಂದ ಕೃಷ್ಣ ಪ್ರಜ್ಞಾ ಆಂದೋಲನವು ಪ್ರತಿಯೊಬ್ಬನ ಹೃದಯದಲ್ಲೂ ಸುಪ್ತವಾಗಿರುವ ಕೃಷ್ಣ ಪ್ರಜ್ಞೆಯನ್ನು ಜಾಗೃತಗೊಳಿಸಲು ಪ್ರಯತ್ನಿಸುತ್ತಿದೆ. ಇಲ್ಲದಿದ್ದರೆ 4-5 ವರ್ಷಗಳ ಹಿಂದೆ ಕೃಷ್ಣನ ಬಗ್ಗೆ ಏನೂ ಗೊತ್ತಿರದಿದ್ದ ಈ ಯುರೋಪಿನವರು, ಅಮೆರಿಕದವರು ಮತ್ತು ಇತರ ದೇಶದವರು ಕೃಷ್ಣ ಪ್ರಜ್ಞೆಯನ್ನು ಇಷ್ಟು ಗಂಭೀರವಾಗಿ ತೆಗೆದುಕೊಳ್ಳಲು ಹೇಗೆ ಸಾಧ್ಯವಾಗುತ್ತಿತ್ತು? ಆದ್ದರಿಂದ ಕೃಷ್ಣ ಪ್ರಜ್ಞೆಯು ಪ್ರತಿಯೊಬ್ಬನ ಹೃದಯದಲ್ಲಿಯೂ ಇದೆ. ಓದ್ಬೇಕಾ ಮಾತಾಜಿ? ಓದಿ ಓದಿ, ಅದೇ ಒಂದು ಪ್ಯಾರ ಇರೋದೇ. ಪ್ರಭು ಬ್ರಹ್ಮ ಸಂಹಿತೆಯಿಂದ ಪ್ರಾರ್ಥನಾ ಶ್ಲೋಕವನ್ನು ಪಠಿಸಿ ತನ್ನ ಶಾಶ್ವತ ಧಾಮವಾದ ಕೃಷ್ಣ ಲೋಕದಲ್ಲಿ ಕೃಷ್ಣನ ದಿವ್ಯ ಅನಂತ ಅಸ್ತಿತ್ವವನ್ನು ವರ್ಣಿಸಿದರು. ಆದರೆ ಕೃಷ್ಣನು ಎಲ್ಲೆಡೆಗಳಲ್ಲೂ ಇದ್ದಾನೆ. ಅವರು ವಿವರಿಸಿದರು, ನೀವು ಭಕ್ತರಾದರೆ ಅವನನ್ನು ವಶಪಡಿಸಿಕೊಳ್ಳಬಹುದು. ನೀವು ಅವನನ್ನು ಹಿಡಿಯಲು ಬಯಸಿದರೆ ನಿಮ್ಮ ಆಸೆಯ 10 ಪಟ್ಟು ಆಸೆಯೊಂದಿಗೆ ಅವನು ನಿಮ್ಮೊಡನೆ ಬರುತ್ತಾನೆ. ಆದ್ದರಿಂದ ನಾವು ಅವನನ್ನು ಬರಮಾಡಿಕೊಳ್ಳಬೇಕಷ್ಟೇ. ದೇವಾಲಯದಲ್ಲಿನ ಈ ವಿಗ್ರಹಾರಾಧನೆ ದೇವೋತ್ತಮ ಪರಮ ಪುರುಷನಾದ ಕೃಷ್ಣನ ಆರಾಧನೆ ಎಂದೇ ಅರ್ಥ. ಅವನು ಕರುಣೆಯಿಂದ ನಿಮ್ಮ ಹಿಡಿತಕ್ಕೆ ಸಿಕ್ಕುವ ರೂಪವನ್ನು ಧರಿಸಿದ್ದಾನೆ.
ಆದ್ದರಿಂದ ನಾವೊಂದು ಅಮೃತಶಿಲೆಯ ವಿಗ್ರಹವನ್ನು ಪ್ರತಿಷ್ಠಾಪಿಸಿದ್ದೇವೆಂದು ತಿಳಿಯಬೇಡಿ. ನಾವು ವಿಧರ್ಮಿಗಳೆಂದು, ಅನಾಗರಿಕರೆಂದು ನೀಚರು ಹೇಳುತ್ತಾರೆ. ಇಲ್ಲ, ನಾವು ಕೃಷ್ಣನನ್ನು ವ್ಯಕ್ತಿಶಃ ಪೂಜಿಸುತ್ತಿದ್ದೇವೆ. ಕೃಷ್ಣನು ಕರುಣೆಯಿಂದ ಈ ರೂಪವನ್ನು ತಾಳಿದ್ದಾನೆ, ಏಕೆಂದರೆ ನಾವು ವಿಶ್ವರೂಪಿಯಾದ ಸರ್ವಾಂತರ್ಯಾಮಿಯಾದ ಕೃಷ್ಣನನ್ನು ಕಾಣಲಾರೆವು. ದಿನದ 24 ಗಂಟೆಗಳ ಕಾಲವು ಕೃಷ್ಣನ ಸೇವೆಯಲ್ಲಿರಿ. ಇದು ವಿಗ್ರಹ ಪ್ರತಿಷ್ಠಾಪನೆಯ ಉದ್ದೇಶ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಆಗಸ್ಟ್ 15 ಪ್ರಭುಪಾದ ಲಂಡನ್ಗೆ ವಾಪಸ್ ಬರ್ತಾರೆ. ಅಲ್ಲಿ ವಿಗ್ರಹವನ್ನು ಸ್ಥಾಪನೆ ಮಾಡಿ ಬಂದ ಮೇಲೆ ಅವ್ರು ಏನ್ ಮಾಡ್ತಾರೆ, ಭಾರತದಿಂದ ಬಂದಿರೋ ಪತ್ರಕ್ಕೆಲ್ಲ ಉತ್ತರ ಬರೆಯಕ್ಕೆ ಶುರು ಮಾಡ್ತಾರೆ. ಆ ಪತ್ರದಲ್ಲಿ ಮುಖ್ಯವಾಗಿ ಯಾವ್ಯಾವ ಪತ್ರ ಇತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಂದು ಇಸ್ಕಾನಿನ ಜಮೀನಕ್ಕೆ ಸಂಬಂಧಿಸಿದ ಕ್ರಯ ಪತ್ರದ ಕಾನೂನಿನ ತೊಡಕು ಹೈದರಾಬಾದಿನಲ್ಲಿ ಮತ್ತೆ ಉದ್ಭವ ಆಗಿರುತ್ತೆ. ಒಂದು ಇಸ್ಕಾನಿನ ಜಮೀನಿಗೆ ಅದಕ್ಕೆ ಉತ್ತರಸ್ಥ ಅವರ ಶಿಷ್ಯರಾದ ಮಹಂತನಿಗೆ ಪತ್ರ ಬರೀತಾರೆ. ಈ ಕಾನೂನು ತೊಡಕು ಮುಂಬೈ ವ್ಯವಹಾರ ತರ ಆಗದ್ ಬೇಡ, ಹುಷಾರಾಗಿ ಇದನ್ನ ಇತ್ಯರ್ಥ ಮಾಡಿ ಅಂತ ಅವ್ರಿಗೆ ಪತ್ರ ಬರೀತಾರೆ. ಮತ್ತೆ ಇನ್ನೊಂದು ಪತ್ರ, ವೃಂದಾವನದಲ್ಲಿ ದೇವಾಲಯದ ಕೆಲಸ ಚೆನ್ನಾಗಿ ಬರದಿಂದ ಸಾಗ್ತಾ ಇದೆ ಅಂತ ಬರೆದಿರ್ತಾರೆ. ಅದಕ್ಕೆ ಉತ್ತರ ಬರಿತಾ ಇರ್ತಾರೆ, ನಮ್ಮ ಯೋಜನೆಯಲ್ಲಿ ಸಹಕಾರ ನಾನು ಯೋಜನೆ ಹಾಕೊಟ್ಟಿದ್ದೀನಿ, ನೀವು ಅದನ್ನೆಲ್ಲ ನಿಮ್ಮ ಬುದ್ಧಿಶಕ್ತಿನ ಅದಕ್ಕೆ ಉಪಯೋಗಿಸಿ ಕೆಲಸ ಮಾಡ್ತಾ ಇದ್ದೀರಾ. ಅದಕ್ಕೆ ಬೇಕಾಗಿರೋ ಬುದ್ಧಿಶಕ್ತಿ ಭಗವಂತ ನಿಮಗೆ ಸದಾ ಕೊಡ್ತಾ ಇರ್ಲಿ ಅಂತ ಪ್ರಾರ್ಥಿಸ್ತೀನಿ ಅಂತ ಅವ್ರಿಗೆ ಪತ್ರ ಬರೀತಾರೆ. ಮತ್ತೆ ಹವಾಯಿಯಲ್ಲೇ ಇನ್ನೊಬ್ಬ ಶಿಷ್ಯನಿಗೆ ಅವರು ಪತ್ರ ಬರೆದಿರ್ತಾರೆ, ಆದ್ರೆ ಅವ್ರಿಗೆ ಉತ್ತರ ಕೊಡಕ್ ಆಗಿರಲ್ಲ ಪ್ರಭುಪಾದರಿಗೆ. ಅವ್ರು ಹೇಳ್ತಾರೆ, ನೀವು ಪತ್ರ ಬರೆದ ಸಮಯದಲ್ಲಿ ನಾನು ನಿಮ್ಗೆ ಉತ್ತರ ಕೊಡಕ್ ಆಗಿಲ್ಲ. ಅವಾಗ ನಮ್ಮ ಇಸ್ಕಾನಿನ ಜುಹು ಜಮೀನಿನ ಒಂದು ವ್ಯಾಜ್ಯ ನಡೀತಾ ಇತ್ತು, ಆ ಕೆಲಸದಲ್ಲಿ ನಾನು ತೊಡಗಿದ್ದೆ. ಈಗ ಅದ್ರ ವ್ಯಾಜ್ಯ ಒಂದು ಬಗೆಹರಿಯೋ ಹಂತಕ್ಕೆ ಬರ್ತಾ ಇದೆ. ಅದರಲ್ಲೂ ಇನ್ನು ಪೂರ್ತಿ ಬಗೆಹರಿದಿಲ್ಲ, ಇನ್ನು ಲೋಪದೋಷ ಇದೆ. ಅದ್ರ ಕಡೆಲೆ ನಾನು ತುಂಬಾ ವ್ಯಸ್ತನಾಗಿದ್ದೆ, ಹಾಗಾಗಿ ನಿಮಗೆ ಪತ್ರ ಬರೆಯಕ್ ಆಗ್ಲಿಲ್ಲ. ಅದು ಆ ಕೇಸು ಬೇಗ ಬಗೆಹರಿಯುತ್ತೆ ಅನ್ನೋ ಭರವಸೆಯಲ್ಲಿ ಇದ್ದೀನಿ ನಾನು ಅಂತ ಅವರು ಬರೀತಾರೆ. ಯಾರಿಗೆ? ಹವಾಯಿಯಲ್ಲಿರೋ ಶಿಷ್ಯನಿಗೆ. ಅದೇ ತರ ಮುಂಬೈಯಲ್ಲಿರೋ ಕೃಷ್ಣ ಅವರ ಶಿಷ್ಯ ತಮಾಲ ಕೃಷ್ಣನಿಗೆ ಪತ್ರ ಬರೆಯುವಾಗ ಪ್ರಭುಪಾದರು ಹೇಳ್ತಾರೆ, ಅಲ್ಲಿ ಮುಂಬೈ ಜಮೀನಿನ ಕತೆ ಏನಾಯ್ತು ಅಂತ ಹೇಳಿದಾಗ ಅದು ಇನ್ನು ಸದ್ಯದಲ್ಲಿ ಪುನರ್ ನಿರ್ಮಾಣ ಆಗಿದೆ ದೇವಾಲಯ, ಆದ್ರೆ ಇದು ಕರಪತ್ರದ ತೊಡಕು ಇನ್ನೂ ಸರಿಯಾಗಿ ಇತ್ಯರ್ಥ ಆಗಿಲ್ಲ. ಒಂದ್ ಪಕ್ಷ ಮಿಸ್ಟರ್ ಎನ್ ಅನ್ನೋರು ನಮಗೆ ಜಮೀನು ಮಾರ್ಲಿಲ್ಲ ಅಂದ್ರೆ ನಾವು ಏನ್ ಮಾಡ್ಬೇಕಾಗುತ್ತೆ, ಈ ಜಮೀನನ್ನು ಬಲವತ್ವ ಇದನ್ನ ಆಕ್ರಮಣ ಮಾಡಕ್ಕೆ ಅವ್ರು ಪ್ರಯತ್ನ ಪಟ್ಟಿದ್ರು, ಅದ್ರ ಬಗ್ಗೆ ನಾವು ಕ್ರಿಮಿನಲ್ ಮೊಕದ್ದಮೆ ಹಾಕ್ಬೋದಾ ಅಂತ ಈ ಎಲ್ಲಾ ವಿಚಾರವಾಗಿ ಅವ್ರಿಗೆ ಪತ್ರ ಬರೀತಾರೆ, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಕ್ಕೆ. ಅದೇ ತರ ಮಾಯಾಪುರದ ಶಿಷ್ಯರು, ನೀವು ನನ್ನ ಮಾಯಾಪುರದಿಂದ ನನ್ಗೆ ಇರ್ಬೇಕು ಅಂತ ಇತ್ತು, ಆದ್ರೆ ಅಲ್ಲಿ ದೇವಸ್ಥಾನದ ನಿರ್ಮಾಣ ಕಾರ್ಯ ನಡೀತಾ ಇದೆಯಲ್ಲ, ಆ ನಿರ್ಮಾಣ ಕಾರ್ಯದ ಟಕ್ ಟಕ್ ಶಬ್ದ ನನ್ನ ಮಾಯಾಪುರದಿಂದ ಓಡಿಸ್ಬಿಟ್ಟಿದೆ. ನೀವು ಯಾವಾಗ ಶಬ್ದ ಎಲ್ಲ ನಿಲ್ಸಿ ಅದನ್ನ ಮುಗಿಸ್ತೀರೋ ಅವಾಗ ನಾನು ಅಲ್ಲಿಗೆ ಬರ್ತೀನಿ. ನೀವು ಶಬ್ದ ನಿಲ್ಲಿಸದೆ ಇನ್ನು ದೇವಾಲಯ ನಿರ್ಮಾಣ ಕಾರ್ಯ ನೀವು ಎಷ್ಟು ನಿಧಾನ ಮಾಡ್ತೀರೋ ಅಲ್ಲಿವರೆಗೂ ನನ್ನಲ್ಲಿ ಬರಲ್ಲ ಅನ್ನೋ ಅರ್ಥದಲ್ಲಿ ಮಾಯಾಪುರದ ಶಿಷ್ಯರಿಗೆ ಪತ್ರ ಬರೀತಾರೆ. ಹೀಗೆ ಅವರು ಅಮೆರಿಕದಿಂದ ಬಂದ ಪತ್ರ ಅವರ ಶಿಷ್ಯರಿಗೂ ಸಹ ಅವರು ಬರೆದಿರ್ತಾರೆ ಪತ್ರ, ಅವ್ರಿಗೇನು ಸಹ ಅವ್ರು ಉತ್ತರ ಬರೀತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಉಮಾದೇವಿ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಅಲ್ಲಿ ಪ್ರಭುಪಾದರ ಶಿಷ್ಯರು ಅಮೆರಿಕದಲ್ಲಿ ಪುಸ್ತಕದ ವಿತರಣೆಗೆ ಜಾಸ್ತಿ ಗಮನ ಕೊಟ್ಟಿರ್ತಾರೆ. ಆ ಪುಸ್ತಕದ ವಿತರಣೆಗೆ ಸಂಬಂಧಪಟ್ಟಂತೆ ಅವ್ರಿಗೆ ಕೆಲವೊಂದು ಗಂಭೀರವಾದ ಪ್ರಶ್ನೆಗಳಿರುತ್ತೆ. ಅದನ್ನೆಲ್ಲ ಅವರು ಏನ್ ಮಾಡ್ಬೇಕು ಅಂತ ಕೇಳಕ್ಕೆ ಪ್ರಭುಪಾದರಿಗೆ ಪತ್ರ ಬರೀತಾರೆ. ಪುಸ್ತಕ ವಿತರಣೆ ಅನ್ನೋದು ಎಷ್ಟು ಮುಖ್ಯ, ಪುಸ್ತಕವನ್ನು ಸಾರ್ವಜನಿಕವಾಗಿ ವಿತರಣೆ ಮಾಡಲು ಅನುಕೂಲವಾಗುವಂತೆ ನಾವು ಈ ಕಾವಿ ಬಟ್ಟೆ ಬದಲು ಬೇರೆ ಪಾಶ್ಚಾತ್ಯ ಉಡುಪುಗಳನ್ನ ಹಾಕೊಂಡು ಹೋಗ್ಬೋದಾ, ಬೀದಿಯಲ್ಲಿ ಕೀರ್ತನೆ ಮಾಡ್ತಾನೆ ಪುಸ್ತಕ ವಿತರಣೆ ಮಾಡ್ಬೇಕಾ, ಅಲ್ಲ ಬೀದಿಯಲ್ಲಿ ಕೀರ್ತನೆ ಮಾಡೋದು ಪುಸ್ತಕ ವಿತರಣೆಗಿಂತ ಅದು ಮುಖ್ಯನಾ ಅಥವಾ ಕೀರ್ತನೆ ಮುಖ್ಯನೋ ಅನ್ನೋದು ಪ್ರಶ್ನೆ. ಇನ್ನೊಂದು, ನಾವು ಬೇರೆ ಬೇರೆ ಹಳ್ಳಿಗಾಡು ಪ್ರದೇಶಕ್ಕೆ ವ್ಯಾನ್ ಅನ್ನು ತಗೊಂಡು ಹೋಗ್ಬೋದಾ, ಆ ವ್ಯಾನ್ ಅಲ್ಲಿ ನಾವು ವಿಗ್ರಹಗಳನ್ನ ಇಟ್ಕೊಂಡು ತಗೊಂಡು ಹೋಗ್ಬೋದಾ, ಈ ಎಲ್ಲಾ ವಿಷಯವಾಗಿ ನಿಮ್ಮ ಅಭಿಪ್ರಾಯ ಏನು ತಿಳಿಸಿ ಅಂತ ಪ್ರಭುಪಾದರಿಗೆ ಪತ್ರ ಬರೆದಿರ್ತಾರೆ. ಅಂದ್ರೆ ಅವರು ತಮ್ಮ ಅಭಿಪ್ರಾಯಗಳನ್ನ ಹೇಳಿರ್ತಾರೆ, ನಾವು ಈ ತರ ಮಾಡಬಹುದಾ ಅಂತ ಕೇಳ್ತಾರೆ ಹೊರತು ನಾವು ಹಿಂಗ್ ಮಾಡ್ತೀವಿ ಅಂತ ಹೇಳಲ್ಲ. ಅವ್ರಿಗೆ ಗೊತ್ತಿರುತ್ತೆ ಪ್ರಭುಪಾದರು ಖಚಿತವಾಗಿ ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋ ಸಲಹೆ ಕೊಡ್ತಾರೆ ಅಂತ. ಅವ್ರ ಉತ್ತರಕ್ಕಾಗಿ ಅವ್ರು ಕಾಯ್ತಾ ಇರ್ತಾರೆ. ಈಗ ಯಾಕೆಂದ್ರೆ ಈಗ ಕೃಷ್ಣ ಪ್ರಜ್ಞಾ ಆಂದೋಲನ ಅನ್ನೋದು ಪ್ರಭುಪಾದರು ಶುರು ಮಾಡಿದಾಗಿಂತ ಈಗ ತುಂಬಾ ದೊಡ್ಡದಾಗಿ ಬೆಳೀತಾ ಇದೆ. ಅದು ಇನ್ನೂ ದೊಡ್ಡದಾಗುತ್ತೆ ಅನ್ನೋ ಸಾಮರ್ಥ್ಯ ಪ್ರಭುಪಾದರಿಗೆ ಇರುತ್ತೆ. ಯಾಕೆಂದ್ರೆ ಈಗ ಪ್ರಭುಪಾದರು ಏನ್ ಮಾಡಿದ್ದಾರೆ, ಅವರು ಬೇಕಾದಷ್ಟು ಜನ ಶಿಷ್ಯರನ್ನ ತಯಾರು ಮಾಡಿದ್ದಾರೆ. ಈಗ ಅವರು ಆರಾಮಾಗಿ ಮನೇಲಿ ಕೂತಿದ್ದಾರೆ ಅಂತ ಅನ್ನಿಸ್ಬೋದು. ಪ್ರಭುಪಾದರ ಕೂತ್ಕೊಂಡಿದ್ದಾರೆ ಆರಾಮಾಗಿ ಆಫೀಸಲ್ಲಿ ಅವರ ಕಾರ್ಯ
ಕಾರ್ಯಾಲಯದಲ್ಲಿ ಕೂತ್ಕೊಂಡು ತಮ್ಮ ದೈನಂದಿನ ಕೆಲಸ ಮಾಡ್ತಾ ಇದ್ದಾರೆ, ಅತಿಥಿಗಳನ್ನ ಭೇಟಿ ಮಾಡೋದು, ಊಟ ಮಾಡೋದು, ಅಷ್ಟೇ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂತ ನಮಗೆ ಅನ್ನಿಸ್ಬೋದು. ಆದ್ರೆ ಅವರ ಬೆವರು ಇದನ್ನ ಸುರಿಸಿ ಎಷ್ಟೊಂದ್ ಜನ ಶಿಷ್ಯರನ್ನು ತಯಾರು ಮಾಡಿ ಇವ್ರ ಪರವಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇವ್ರು ಪ್ರಭುಪಾದರಲ್ಲಿ ಕೂತಿದ್ರೂ ಅವ್ರು ಜಗತ್ತಿನಾದ್ಯಂತ ಅನೇಕ ಯುವತಿಯರಿಗೆ ಶಿಷ್ಯರನ್ನ ಮಾಡಿ ಅವ್ರಿಗೆ ಮಾರ್ಗದರ್ಶನ ನೀಡಿ ಅವ್ರನ್ನೆಲ್ಲ ಯಾರ ವಿರುದ್ಧ ಯುದ್ಧಕ್ಕೆ ಕಳಿಸಿದ್ದಾರೆ, ಮಾಯ ವಿರುದ್ಧ ಯುದ್ಧ ಮಾಡಕ್ ಕಳಿಸಿದ್ದಾರೆ. ಅವರೆಲ್ಲ ಕೃಷ್ಣ ಪ್ರಜ್ಞೆ ಆಂದೋಲನವನ್ನ ಪ್ರಚಾರ ಮಾಡ್ತಾ ಇದ್ದಾರೆ. ಆದ್ರಿಂದ ಪ್ರಭುಪಾದರಿಗೂ ಒಂದು ಸ್ವಲ್ಪ ನಿಶ್ಚಿಂತೆಯಾಗಿ ಇದ್ದಾರೆ ಈಗ. ಅದಕ್ಕೆ ಇವರು ಪ್ರಶ್ನೆ ಕೇಳಿದಕ್ಕೆಲ್ಲ ಇವ್ರು ಉತ್ತರ ಕೊಡ್ತಾ ಇದಾರೆ ಇಲ್ಲಿ. ಅವಾಗ ನೀವು ನನ್ನ ಪುಸ್ತಕ ವಿತರಣೆ ಮಾಡಕ್ ಹೋಗ್ಬೇಕಾದ್ರೆ ನೀವು ಪಾಶ್ಚಾತ್ಯ ಉಡುಪು ಧರಿಸೋದ್ರೆ ನಂದೇನು ಅಭ್ಯಂತರ ಇಲ್ಲ, ಆದ್ರೆ ನೀವು ಸದಾ ನಿಲುವಂಗಿನೇ ತೊಡಬೇಕು ಅಂತ ಅಗತ್ಯ ಏನಿಲ್ಲ. ಆದ್ರೆ ನಿಮ್ಮ ಶಿಕೆ ಮತ್ತು ತಿಲಕಗಳನ್ನ ನೀವು ಬಿಡಬಾರ್ದು, ಅದನ್ನ ಯಾವಾಗ್ಲೂ ಧರಿಸೇ ಇರ್ಬೇಕು. ಅಥವಾ ಅದ್ರ ಮೇಲೆ ಬೇಕಾದ್ರೆ ನೀವು ಹ್ಯಾಟ್ ಹಾಕೋಬಹುದು, ವಿಗ್ ಹಾಕೋಬಹುದು, ಅದೇನು ತೊಂದರೆ ಇಲ್ಲ. ಅದರಿಂದ ಕೃಷ್ಣನ ಪ್ರಜ್ಞೆಯನ್ನು ಪ್ರಚಾರ ಮಾಡಕ್ಕೆ ಯಾವ್ದು ಅನುಕೂಲವೋ ಅದನ್ನೆಲ್ಲ ನೀವು ಅನುಸರಿಸಿ, ಅದರಿಂದ ಏನು ತೊಂದರೆ ಇಲ್ಲ. ಆದ್ರೆ ನೀವು ಬೇಸಿಕ್ ನಾನು ಯಾವ ನಿಯಮ ಪಾಲನೆ ಮಾಡ್ಬೇಕು ಅಂತ ಹೇಳಿರ್ತೀವೋ ಆ ನಿಯಮಗಳನ್ನ ಪಾಲನೆ ಮಾಡೋದನ್ನ ಮರಿಬೇಡಿ. ಕೆಲವೊಮ್ಮೆ ಪುಸ್ತಕ ವಿತರಣೆ ಮಾಡ್ಬೇಕು ಅಂದ್ರೆ ನಮ್ಮ ಇದ್ರಲ್ಲಿ ಸ್ವಲ್ಪ ಚೇಂಜಸ್ ಮಾಡ್ಕೋಬೇಕಾಗುತ್ತೆ, ಅದೇನು ತೊಂದರೆ ಇಲ್ಲ ಅಂತ ಬರೀತಾರೆ. ಕೀರ್ತನೆ ಮಾಡೋದು, ನಿಮ್ಮ ಉಡುಪು ಹೇಗಿದ್ರು ಪರವಾಗಿಲ್ಲ, ನೀವು ಜನರ ಮನಸ್ಸನ್ನ ಕೀರ್ತನೆ ಕಡೆಗೆ ನೀವು ಒಲಿಸಲು ಶಕ್ತರಾಗಿರ್ಬೇಕು, ಕೀರ್ತನೆ ಕಡೆಗೆ ಜನರಿಗೆ ಒಲವು ಬರ್ಬೇಕು, ಆತರ ಮಾಡಿ ಅಂತ. ಮತ್ತೆ ಇನ್ನೂ ಪ್ರಶ್ನೆಗಳನ್ನ ಕೇಳ್ತಾರೆ. ಈ ಪುಸ್ತಕ ವಿತರಣೆ ಮಾಡೋದ್ರಲ್ಲಿ ನಮ್ಮ ಗುರಿ ಏನಾಗಿರ್ಬೇಕು ಅದು ಅನ್ನೋದಕ್ಕೆ ಪ್ರಭುಪಾದರು ಇಲ್ಲಿ ಉತ್ತರ ಕೊಡ್ತಾ ಇರ್ತಾರೆ. ಅದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡಿ ಅಂತ ಭಕ್ತರು ಪತ್ರ ಬರೀತಾ ಇರ್ತಾರೆ. ಅದಕ್ಕೆ ಪ್ರಭುಪಾದರು ಉತ್ತರ ಕೊಡ್ತಾರೆ. ಯಾಕೆ ಅಂದ್ರೆ ಅವ್ರು ಯಾವುದೇ ಲೌಕಿಕ ಉದ್ದೇಶ ಹೊಂದಿಲ್ಲ, ಅವ್ರಿಗೆ ಬರೀ ಕೃಷ್ಣ ಪ್ರಜ್ಞೆಗಾಗಿ ಏನ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇತ್ತು. ನಾವು ಬೇರೆಯವರೆಲ್ಲ ಪ್ರಚಾರಕರಾಗಿದ್ರೆ ನಮ್ಗೆ ಲೌಕಿಕದಲ್ಲೂ ಇರ್ತೀವಿ, ನಮ್ದು ಲೌಕಿಕದ ಕಡೆಗೂ ಇರುತ್ತೆ ಅರ್ಧ ಜ್ಞಾನ ಕೃಷ್ಣ ಪ್ರಜ್ಞೆಯಲ್ಲಿ ಇರುತ್ತೆ. ನಾವು ಪೂರ್ತಿಯಾಗಿ ನೋಡೋದಿಕ್ಕಾಗೋದಿಲ್ಲ ಏನ್ ಮಾಡ್ಬೇಕು ಅಂತ. ಆದ್ರೆ ಪ್ರಭುಪಾದರು ಹಂಗಿರ್ಲಿಲ್ಲ, ಅವ್ರಿಗೆ ಯಾವುದೇ ಲೌಕಿಕ ಉದ್ದೇಶ ಇರ್ಲಿಲ್ಲ, ಹಂಗಾಗಿ ಅವ್ರು ಸ್ಪಷ್ಟವಾಗಿ ನಿರ್ದೇಶನ ಕೊಡಕ್ಕೆ ಸಾಧ್ಯ ಆಗ್ತಾ ಇತ್ತು. ಹರೇ ಕೃಷ್ಣ ಮಾತಾಜಿ, ನಾವು ಇಲ್ಲಿಗೆ ಸ್ಟಾಪ್ ಮಾಡೋಣ, ನಾಳೆ ಇದನ್ನು ಕಂಟಿನ್ಯೂ ಮಾಡೋಣ ಮಾತಾಜಿ. ಓಕೆ ಮಾತಾಜಿ, ಹರೇ ಕೃಷ್ಣ. ಎಂಡ್ ಮಾಡಿ ಮಾತಾಜಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ, ಧನ್ಯವಾದಗಳು. ಗೂಗಲ್ ಫಾರ್ಮ್ ಕಳಿಸಿದ್ದೇನೆ, ಯಾರನ್ನು ಸೇರಿಸ್ತೀರಾ ಅದ್ರಿಗೆ ಅವರಿಗೆ ಕಳಿಸಿ ಅದ ಹೆಸರನ್ನೆಲ್ಲ ಫಿಲ್ ಮಾಡಿ ನೀವು ಫೋನ್ ನಂಬರ್ ತಕೊಂಡಿಡಿ ಮಾತಾಜಿ. ಮಾತಾಜಿ ನಾನು ಅಟೆಂಡೆನ್ಸ್ ಆಗ್ತಾ ಇದ್ದೀನಿ ಮಾತಾಜಿ. ಯಾಕೆ ಆಗ್ತಾ ಇದೆ? ಒಂದ್ ನಿಮಿಷ ಮಾತಾಜಿ. ಹಾಕಿ ಮಾತಾಜಿ, ನನ್ನ ನಾದ್ನೇ ಒಬ್ಳು ಸೇರ್ಕೋತಾಳೆ ಮಾತಾಜಿ, ಅವ್ರದ್ದು ಫೋನ್ ನಂಬರ್ ಕೊಡ್ಲಾ? ಹಾ ಕೊಡಿಯ, ಅವಳದು ಇಮೇಲ್ ಐಡಿ ಸಹ ಬೇಕು ಮಾತಾಜಿ, ಎಲ್ಲರೂ ಅದು ತೆಗಿಯುವುದಿಲ್ಲ. ಹೌದಾ, ಇಮೇಲ್ ಐಡಿ ಬೇಕಾ? ಹೌದು. ಓಕೆ ಓಕೆ, ಹಾಗಾದ್ರೆ ನಾಳೆ ಕೊಡ್ತೀನಿ ಮಾತಾಜಿ, ಇಸ್ಕೊಂಡು. ಆಯ್ತು ನನ್ಗೆ ವಾಟ್ಸಪ್ ಮಾಡಿ. ನಂಬರ್ ಬೇಕಾ? ನನ್ನ ನಂಬರ್ ತಕೊಳ್ಳಿ. ಎಲ್ಲರ ಹತ್ರ ನಂಬರ್ ಇದೆಯಾ? ನನ್ನ ನಂಬರು ಇಲ್ಲ ಮಾತಾಜಿ. ತಕೊಳ್ಳಿ. 94. ಒಂದ್ ನಿಮಿಷ ಮಾತಾಜಿ, ಪೆನ್. ಹಾ ಹೇಳಿ ಮಾತಾಜಿ. 94 822 822 49 49 857 857. ಓಕೆ ಮಾತಾಜಿ. ನೋಡಿ ಹಾಕಿದೆ, ಬೇಕಾದವರು ಕಾಪಿ ಪೇಸ್ಟ್ ಮಾಡಿ. ಚಾಟ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ. ಓಕೆ ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ. ಎಂಡ್ ಮಾಡ್ತೇನೆ. ಓಕೆ ಮಾತಾಜಿ.